ಚೆನ್ನಾಗಿ ಗಡಿ ಕಾಯುವಂತಹ ಕಾರ್ಯದಲ್ಲಿ ನಿರತರಾಗಿರುವ ಯೋಧನ ಛದ್ಮವೇಷ ಸ್ಪರ್ಧೆ ಜಿದಾನ್ ಸನ್ ಆಫ್ ಜಮಾಲ್ ಅಂಡ್ ದಿಲ್ಶಾದ್ ಯಾಸಿರ್ 3ನೇ ತರಗತಿ ಸ್ನೇಹ ಪಬ್ಲಿಕ್ ಸ್ಕೂಲ್ ಹನೀನಾ. ನೆಕ್ಸ್ಟ್ ರಫಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ರಹಮಾನ್ ಅಂಡ್ ಮುಮ್ತಾಜ್ ಟೆಸ್ಟ್ ಫೋರ್ಸ್ ದ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಅವರ ಮಗಳು ವೇದಿಕೆಯಲ್ಲಿ ವೀರ ಯೋಧೆಯಾಗಿ ಗೌರವದಿಂದ ಸೀಲಿಟ್ ಹೊಡೆಯುತ್ತ ಕೈಯಲ್ಲಿ AK-47 ಹಿಡಿದು ಗಡಿ ಕಾಯುವ ವೀರ ವನಿತೆ ವೀರ ಯೋಧೆ ರಫಾ ಫಾತಿಮಾ. ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ಪರ್ಧಾಳುವನ್ನು ಪ್ರೋತ್ಸಾಹಿಸಲು ರಫಾ ಫಾತಿಮಾ ಟೆಸ್ಟ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಅವರ ಸುಪುತ್ರಿ. ಮುಂದಕ್ಕೆ ಹಲೀಮಾ ಇಲ್ಫಾ ಹಲಕೋಟೆಯ ಫಾರೂಕ್ ಇಕ್ರಾ ಇವರ ಮಗಳಾದಂತಹ ಹಲೀಮಾ ಇಲ್ಫಾ ವೇದಿ I am a mango, yummy, yummy mango. Mango is king of the fruits, national fruits. Thank you. ಫ್ರೂಟ್ಸ್ ಮ್ಯಾಂಗೋ ಮಾವಿನ ಹಣ್ಣು ಹಾಗೆ ಹಲೀಮಾ ಇಲ್ಫಾ. ಮುಂದಿನ ಸ್ಪರ್ಧಾಳು ಶಯಾನ್ ಸನ್ ಆಫ್ ಖಲೀಲ್. ಅಲ್ತಾಫುಲ್ಲಾ ರವರು ವೇದಿಕೆ ಮುಂಭಾಗದಲ್ಲಿ ಅತಿಥಿಗಳಿಗಾಗಿ ಕಾದಿರಿಸಿದ ಆಸನದಲ್ಲಿ ಆಸೀನರಾಗಲು ಆಹ್ವಾನಿಸುತ್ತಿದ್ದೇವೆ. ಜನಾಬ್ ಮೊಹಮ್ಮದ್ ಯೂಬಿ ಅವರನ್ನು ಕೂಡ ಆಹ್ವಾನಿಸುತ್ತಿದ್ದೇವೆ. ಶಯಾನ್ ಸನ್ ಆಫ್ ಖಲೀಲ್ ವೇದಿಕೆಯಲ್ಲಿ ತಮ್ಮ ಮುಂದೆ ವೀರ ಯೋಧರಾಗಿ AK-47 ಗನ್ ಹಿಡಿದು ಗಡಿ ಕಾಯುವಂತಹ ಯೋಧ. ಪೊಲೀಸ್ ಅಧಿಕಾರಿಯಾಗಿ ಲಿಬಾ ಡಾಟರ್ ಆಫ್ ಲತೀಫ್. My name is Liba. I am a police. Stick and gun and protect all the Indians. ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಶಂಸಿಸುತ್ತ ಮುಂದಿನ ಸ್ಪರ್ಧಾಳು ಲೀಸಾ ಡಾಟರ್ ಆಫ್ ಲತೀಫ್. ಲೀಸಾ ವೀರ ರಾಣಿಯಾಗಿ ಲೀಸಾ ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ. ವೀರ ರಾಣಿ ಅಬ್ಬಕ್ಕ ಫಸ್ಟ್ ವುಮನ್ ಫೈಟರ್ and freedom fighter. ಉಳ್ಳಾಲದ ರಾಣಿ ವೀರ ರಾಣಿ ಅಬ್ಬಕ್ಕ ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಲೀಸಾ ತಮ್ಮೆಲ್ಲರ ಮುಂದೆ ಝಳಪಿಸಿದ ಖಡ್ಗವನ್ನ ಝಳಪಿಸುತ್ತ ತಮ್ಮೆಲ್ಲರ ಮುಂದೆ ವೀರರಾಣಿ ಅಬ್ಬಕ್ಕ. ಅಫ್ಲಲ್ ಸನ್ ಆಫ್ ಅಶ್ರಫ್ ಮುರ್ತಲಾ ಅಫ್ಲಲ್ ಸನ್ ಆಫ್ ಅಶ್ರಫ್ ಮೇಧಾವಿಯಾಗಿ ಬಿಸುವುದು ಮುರ್ತಲಾ ಅಫ್ಲಲ್ ಸನ್ ಆಫ್ ಅಶ್ರಫ್. I am Bhagat Singh. Happy Independence Day. ವೀರಾವೇಶದಿಂದ ಭಗತ್ ಸಿಂಗ್ ಅಂತೇಳಿ ಮುರ್ತಲಾ ಅಫ್ಲಲ್ ಛದ್ಮವೇಷದಲ್ಲಿ ಹೇಳುತ್ತಾರೆ. ಮುಂದಿನ ಸ್ಪರ್ಧೆಯಲ್ಲಿ ಶಮಾಲ್ ಸನ್ ಆಫ್ ಅಶ್ರಫ್. Assalamu alaikum. I am Ambedkar. Happy Independence Day. ಇದುವರೆಗೂ ಸ್ಪರ್ಧಿಸಿದ ಎಲ್ಲ ಸ್ಪರ್ಧಾಳುಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಜಿದಾನ್, ರಫಾ ಫಾತಿಮಾ, ಶಯಾನ್, ಲಿಬಾ, ಲೀಸಾ, ಹಲೀಮಾ ಇಲ್ಫಾ, ಮುರ್ತಲಾ ಅಫ್ಲಲ್, ಶಮಾಜ್ ಈ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಆಗಮಿಸಿ ಒಂದು ಫೋಟೋಗಾಗಿ. ದಿಲ್ಶಾದ್ UKG ಸ್ಟೂಡೆಂಟ್ ಸೈನ್ಸ್ ಸೆಬಾಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ರಫಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ರಹಮಾನ್ ಅಂಡ್ ಮುಮ್ತಾಜ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಸ್ಲಾಹಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹಲೀಮಾ
Alima Ilfa, daughter of Farooq, Shayan, son of Khalil, Liba, daughter of Latif, Liza, daughter of Latif, Murtala Afla, son of Ashraf, Shamaz, son of Ashraf. ಈ ಎಲ್ಲ ಸ್ಪರ್ಧಾಳುಗಳಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸುವುದು ಧನ್ಯವಾದಗಳು. जनाब फारूक कुलाल, जनाब KMK मंजनाडी, जनाब अल्ताफ एच, जनाब अल्ताफुल्लाल, अलहाज मोहम्मद के, जनाब इस्माइलुल्लाल, जनाब मोहम्मद यूबी ಇವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಲ್ಕರೀಂ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಅಲ್ಹಾಜ್ ಮೊಹಮ್ಮದ್ ಕೆ, ಜನಾಬ್ ಫಾರೂಕ್ ಉಲ್ಲಾಲ್, ಜನಾಬ್ ಅಲ್ತಾಫ್ ಎಚ್, ಜನಾಬ್ KMK ಮಂಜನಾಡಿ, ಜನಾಬ್ ಅಲ್ತಾಫ್ ಉಲ್ಲಾಲ್, ಜನಾಬ್ ಇಸ್ಮಾಯಿಲ್ ಉಲ್ಲಾಲ್, ಜನಾಬ್ ಮೊಹಮ್ಮದ್ ಯೂಬಿ, ಜನಾಬ್ ಅಬ್ದುಲ್ ರೌಫ್ ಹಳೆಕೋಟೆ ಇವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಹಳೆಕೋಟೆ ಉಲ್ಲಾಲ ಇದರ ಹಾಗೂ ಕಿಂಗ್ಸ್ ಉಲ್ಲಾಲ್ ಇದರ ಸಹಯೋಗದಲ್ಲಿ 76ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ನಡೆದಂತಹ ಶಾಲಾ ಮಕ್ಕಳ ಪ್ರತಿಭಾ ಕಾರ್ಯಕ್ರಮ ಕ್ರೀಡಾಕೂಟ ಇದರ ಬಹುಮಾನ ವಿತರಣೆಯ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ನನ್ನ ಆತ್ಮೀಯ ಮಿತ್ರರಾದಂತಹ ಅಬ್ದುಲ್ ರಹಮಾನ್ ಆಲಕೋಟೆ ಇವರನ್ನು ಪ್ರೀತಿಪೂರ್ವಕವಾಗಿ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಅಲ್ಕರೀಂ ಜುಮಾ ಮಸೀದಿ ಹಳೆಕೋಟೆ ಉಲ್ಲಾಲ ಇದರ ಅಧ್ಯಕ್ಷರಾದಂತಹ ಜನಾಬ್ ಅಲ್ಹಾಜ್ ಕೆ ಮೊಹಮ್ಮದ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜನಾಬ್ ಫಾರೂಕ್ ಉಲ್ಲಾಲ್ KPCC ವಕ್ತಾರರು ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಸ್ಮಾಯಿಲ್ ಉಲ್ಲಾಲ್ ನನ್ನ ಆತ್ಮೀಯ ಮಿತ್ರರು ಕೂಡ ಆಗಿರುತ್ತಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಸೀನರಾಗಿರುವಂತಹ ಜನಾಬ್ ಅಲ್ತಾಫ್ ಹಳೆಕೋಟೆ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೂರು ನನ್ನ ಆತ್ಮೀಯ ಗೆಳೆಯ ಅಲ್ತಾಫುಲ್ಲಾಲ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜನಾಬ್ ಅಶ್ರಫ್ ಕೋಶಾಧಿಕಾರಿ ಅಲ್ಕರೀಂ ಜುಮಾ ಮಸೀದಿ ಹಳೆಕೋಟೆ ಉಲ್ಲಾಲ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರ ಮೊಹಮ್ಮದ್ ಯೂಬಿ ಮಾಲಕರು ಸುಲ್ತಾನ್ ಬಿಲ್ಡರ್ಸ್ ಮಂಗಳೂರು ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರು ಮಾರ್ಗದರ್ಶಕರು ಆದಂತಹ ಜನಾಬ್ KMK ಮಂಜನಾಡಿ ಮುಖ್ಯೋಪಾಧ್ಯಾಯರು ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಳೆಕೋಟೆ ಉಲ್ಲಾಲ ಇವರನ್ನು ಕೂಡ ಆರ್ಥಿಕವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ನನ್ನ ಆತ್ಮೀಯ ಮಿತ್ರ ಅಬ್ದುಲ್ ರೌಫ್ ಕೋಶಾಧಿಕಾರಿ SDBI ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಸಹೋದರ ಸಹೋದರಿಯರು ಪುಟಾಣಿ ಮಕ್ಕಳು ಟೆಸ್ಟ್ ಸ್ಪೋರ್ಟ್ಸ್ ಕಿಂಗ್ಸ್ ಲ್ಯಾಂಡ್ ಹಾಗೂ ಹಳೆಕೋಟೆ ಇನ್ನಿತರ ಸಂಘ ಸಂಸ್ಥೆಗಳ ಸದಸ್ಯರನ್ನು ಸ್ವಾಗತ ಮಾಡುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಹಿರ್ ದವಾನ್ ಅಸ್ಸಲಾಂ ಅಲೈಕುಂ. ಇದನ್ನ ಕತ್ತರಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಜನಾಬ್ ಫಾರೂಕ್ ಉಲ್ಲಾಲ್ ರವರನ್ನ ಆಹ್ವಾನಿಸಿದ ಎಲ್ಲ ಅತಿಥಿ ಗಣ್ಯರು ಇದಕ್ಕೆ ಜೊತೆಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇದು ನನ್ನ ಭಾರತ ಸೌಹಾರ್ದ ದೇಶ, ಸರ್ವ ಜನಾಂಗದ ಶಾಂತಿಯ ಭಾರತ. ಇದು ನನ್ನ ಭಾರತ ಸೌಹಾರ್ದ ದೇಶ, ಸರ್ವ ಜನಾಂಗದ ಶಾಂತಿಯ ಭಾರತ. ಭಾವೈಕ್ಯತೆ ಬೆಸೆಯುವ ಈ ನನ್ನ ದೇಶ, ಭಾವೈಕ್ಯತೆ ಬೆಸೆಯುವ ಈ ನನ್ನ ದೇಶ, ಅಮೃತ ಮಹೋತ್ಸವದಲ್ಲಿ ನನ್ನ ದೇಶ, ಅಮೃತ ಮಹೋತ್ಸವದಲ್ಲಿ ನನ್ನ ದೇಶ. ಹಲವಾರು ಧರ್ಮಗಳು, ಹಲವಾರು ಭಾಷೆಗಳು, ವಿಧ ವಿಧದ ಸಂಸ್ಕೃತಿಯ ವೈಭವದ ನೆಲೆಬೀಡು. ಹಲವಾರು ಧರ್ಮಗಳು, ಹಲವಾರು ಭಾಷೆಗಳು, ವಿಧ ವಿಧದ ಸಂಸ್ಕೃತಿಯ ವೈಭವದ ನೆಲೆಬೀಡು. ವಿವಿಧತೆಯಲ್ಲಿ ಏಕತೆಯ ಸಾರೋಮ ದೇಶವು, ಅದುವೇ ನನ್ನೊಳಗಿನ ಸುಂದರ ಭಾರತವು, ಅದುವೇ ನನ್ನೊಳಗಿನ ಸುಂದರ ಭಾರತವು. ಇದು ನನ್ನ ಭಾರತ ಸೌಹಾರ್ದ ದೇಶ, ಸರ್ವ ಜನಾಂಗದ ಶಾಂತಿಯ ಭಾರತ. ಭಾವೈಕ್ಯತೆ ಬೆಸೆಯುವ ಈ ನನ್ನ ದೇಶ, ಅಮೃತ ಮಹೋತ್ಸವದಲ್ಲಿ ನನ್ನ ದೇಶ. ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲ ಒಂದೇ ತಾಯಿಯ ಮಕ್ಕಳು ನಾವೆಲ್ಲ. ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲ ಒಂದೇ ತಾಯಿಯ ಮಕ್ಕಳು ನಾವೆಲ್ಲ. ಜಾತಿ ಮತ ಭೇದವಿಲ್ಲ, ಮರೆಯುತ್ತ ನಾವೆಲ್ಲ. ನವ ಭಾರತವನ್ನು ಮುನ್ನಡೆಸುವ ನಾವೆಲ್ಲ, ನವ ಭಾರತವನ್ನು ಮುನ್ನಡೆಸುವ ನಾವೆಲ್ಲ. ಇದು ನನ್ನ ಭಾರತ ಸೌಹಾರ್ದ ದೇಶ, ಸರ್ವ ಜನಾಂಗದ ಶಾಂತಿಯ ಭಾರತ. ಭಾವೈಕ್ಯತೆ ಬೆಸೆಯುವ ಈ ನನ್ನ ದೇಶ, ಅಮೃತ ಮಹೋತ್ಸವದಲ್ಲಿ ನಮ್ಮ ದೇಶ. ಗಾಂಧೀಜಿ ನೆಹರು ಆಜಾದರ ಈ ನಾಡು, ಕವಿರಣ್ಣ ಪಂಪರು ಜನಿಸಿದ ಈ ಬೀಡು. ಗಾಂಧೀಜಿ ನೆಹರು ಆಜಾದರ ಈ ನಾಡು, ಕವಿರಣ್ಣ ಪಂಪರು ಜನಿಸಿದ ಈ ಬೀಡು. ಇತಿಹಾಸದ ಪುಟದಲ್ಲಿ ಅಮರವಾಗಿ ಹರು, ಅವರ ಹಾದಿಯಲ್ಲಿ ಮುನ್ನಡೆಯುವ ನಾವಿಂದು, ಅವರ ಹಾದಿಯಲ್ಲಿ ಮುನ್ನಡೆಯುವ ನಾವೆಂದು. ಇದು ನನ್ನ ಭಾರತ ಸೌಹಾರ್ದ ದೇಶ, ಸರ್ವ ಜನಾಂಗದ ಶಾಂತಿಯ ಭಾರತ. ಭಾವೈಕ್ಯತೆ ಬೆಸೆಯುವ ಈ ನನ್ನ ದೇಶ, ಅಮೃತ ಮಹೋತ್ಸವದಲ್ಲಿ ನಮ್ಮ ದೇಶ, ಅಮೃತ ಮಹೋತ್ಸವದಲ್ಲಿ ನಮ್ಮ ದೇಶ. ಮುಂದಕ್ಕೆ ಪ್ರಾಸ್ತಾವಿಕ ಭಾಷಣಕ್ಕಾಗಿ ಟೆನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇದ್ದ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ರಹಮಾನ್ ಹಲಕೋಟೆಯವರನ್ನ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಹಲಕೋಟೆ ಉಲ್ಲಾಲ ಇದರ ವತಿಯಿಂದ ಕಿಂಗ್ಸ್ ಉಲ್ಲಾಲ್ ಇದರ ಸಹಕಾರದೊಂದಿಗೆ ಭಾರತ ದೇಶದ 76ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಯುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು, KPCC ಪ್ರಚಾರ ಸಂಯೋಜಕರಾದಂತಹ ಜನಾಬ್ ಫಾರೂಕುಲ್ಲಾಲ್ ರವರೇ, ಅಲ್ ಕರೀಂ ಜುಮಾ ಮಸೀದಿ ಇದರ ಅಧ್ಯಕ್ಷರು, ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ಹಾಜಿ ಮೊಹಮ್ಮದ್ ಕೆ ಅವರೇ, ಹಲಕೋಟೆ ಶಾಲೆಯ ಮುಖ್ಯೋಪಾಧ್ಯಾಯರಂತಹ KMK ಮನ್ಯಾಡಿಯವರೇ, ಆತ್ಮೀಯರು ಆಗಿರ್ತಕ್ಕಂಥ ಜನಾಬ್ EH ಅಲ್ತಾಫ್ ರವರೇ,
ಮುಸ್ಲಿಂ ಒಕ್ಕೂಟ ಇದರ ಮಾಜಿ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಉಲಾಲ್ ರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಅಸೋಸಿಯೇಷನ್ ಇದರ ಮಾಜಿ ಉಪಾಧ್ಯಕ್ಷರು, ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ನನ್ನ ಆತ್ಮೀಯರು ಆದಂತಹ ಅಲ್ತಾಫ್ ಉಲ್ಲಾಲ್ ರವರೇ, ಸುಲ್ತಾನ್ ಬಿಲ್ಡರ್ಸ್ನ ಮಾಲಕರಾದಂತಹ ಮೊಹಮ್ಮದ್ ಯೂಬಿ ಅವರೇ, ಅಲ್ ಕರೀಂ ಜುಮಾ ಮಸೀದ್ ಇದರ ಉಪಾಧ್ಯಕ್ಷರು, ಕೋಶಾಧಿಕಾರಿಯಾದಂತಹ ಅಶ್ರಫ್ ರವರೇ, ಹಳೆಕೋಟೆ ಬ್ರಾಂಚ್ STPI ಇದರ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಅಬ್ದುಲ್ ರೌಫ್ ರವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ಪುಟಾಣಿಗಳೇ, ಟೆಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಕಳೆದ ಹಲವಾರು ವರ್ಷದಿಂದ ಅಂದರೆ 1992ರಲ್ಲಿ ಸ್ಥಾಪನೆಗೊಂಡು ಇದೀಗ 32 ವರ್ಷ ಟೆಸ್ಟ್ ಸ್ಪೋರ್ಟ್ಸ್ಗೆ. ಆದರೆ ಮೊದಲಿಗೆ ಟೆಸ್ಟ್ ಸ್ಪೋರ್ಟ್ಸ್ ಅಂತ ಇದ್ದರೂ ಕೂಡ ನಂತರ ಅದು ಕಲ್ಚರಲ್ ಅಸೋಸಿಯೇಷನ್ ಆಗಿ ಮಾರ್ಪಡಿದೆ. ಕೆಲವರು ನೆನೆಸಬಹುದು ಟೆಸ್ಟ್ ಸ್ಪೋರ್ಟ್ಸ್ ಇವರು ಬರೀ ಕ್ರೀಡೆಯಲ್ಲಿ ಮಾತ್ರ ಮುಂದೆ ಬರುವುದು ಅಂತ ಹೇಳಿ. ಆದರೆ ಅದಲ್ಲ, ಬದಲಾಗಿ ಸಮಾಜ ಸೇವೆ ಮಾಡುವುದರ ಮೂಲಕ ಅರ್ಹ ಕುಟುಂಬಗಳಿಗೆ ರೇಷನ್ ಒದಗಿಸಿಕೊಡುವುದರ ಮೂಲಕ ಕೊರೋನಾ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳಿಗೆ ರೇಷನ್ ಒದಗಿಸಿಕೊಟ್ಟು ಶಾಲಾ ಮಕ್ಕಳಿಗೆ ಪುಸ್ತಕ, ಕೊಡೆ, ಇನ್ನಿತರ ವಸ್ತುಗಳನ್ನು ಕೊಡುವುದರ ಮೂಲಕ ಟೆಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಈ ಸಂಸ್ಥೆ ಸಮಾಜ ಸೇವೆ ಮಾಡುವುದರ ಮೂಲಕ ಈ ಪ್ರದೇಶದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ಸಂಘಟನೆ ಆಗಿದೆ. ಆದ್ದರಿಂದ ನಾವು ಯಾವುದೇ ಸಮಾರಂಭ ಮಾಡುವುದಾದರೂ ಕೂಡ ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳು ಕೂಡಿಕೊಂಡು ಒಮ್ಮತ ಅಭಿಪ್ರಾಯದಲ್ಲಿ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ. ಅದರೊಟ್ಟಿಗೆ ಇಲ್ಲಿಯ ಹಿರಿಯರು ಕೂಡ ನಮ್ಮೊಂದಿಗೆ ಭಾಗಿಯಾಗಿ ನಮಗೆ ಸಹಕಾರವನ್ನು ಕೊಡ್ತಾರೆ. ನಾವು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನದಂದು ಸಭಾ ಕಾರ್ಯಕ್ರಮ ಮಾಡುವಂತಹ ರೂಢಿಯಾಗಿದೆ. ಪ್ರತಿ ವರ್ಷವೂ ನಾವು ಮಾಡುತ್ತಾ ಬಂದಿದ್ದೇವೆ. ಈ ವರ್ಷದ ಈ ಒಂದು ಕಾರ್ಯಕ್ರಮ ಬಹಳ ಸಣ್ಣದಾಗಿ ಮಾಡಬೇಕು ಎಂಬ ತೀರ್ಮಾನವಿತ್ತು. ಆದರೆ ನನ್ನ ಆತ್ಮೀಯ ಮಿತ್ರ ಟೆಸ್ಟ್ ಸ್ಪೋರ್ಟ್ಸ್ನ ಫಾರೂಕ್ ಇವರು ಹೇಳಿದರು, ಅದು ಏನಾದರೂ ಈ ಸಮಾರಂಭವು ಬಹಳ ಉತ್ತಮವಾಗಿ ನಡಿಬೇಕು, ಅದೆಂಥ ಸಹಕಾರ ನಾ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಅವನನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಅವನು ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ದಾರೆ. ಅಲ್ಲಿಂದ 6-7 ದಿನಗಳು ಕೂಡ ನನ್ನೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ಇಂದಿನ ಕಾರ್ಯಕ್ರಮಕ್ಕೆ ಬೇಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಫಾರೂಕ್ ರವರು. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಇಂದಿನ ಈ ಕಾರ್ಯಕ್ರಮ ಏನು ನಡೀತದೆ ಅದಕ್ಕೆಲ್ಲ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ಮಾಡಿಕೊಟ್ಟದು ಫಾರೂಕ್ ರವರು. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಯಿತು. ಅದು ಅಲ್ಲದೆ ಫಾರೂಕ್ ರವರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಘಟನೆಯನ್ನು ಮಾಡಿ ಅದರ ಮುಖಾಂತರ ಅವರು ಇಲ್ಲಿ ಕೊರೋನಾದ ಸಂದರ್ಭದಲ್ಲಿ ಅರ್ಹ ಕುಟುಂಬಗಳಿಗೆ ರೇಷನ್ಗಳನ್ನು ಕೊಟ್ಟು ರಂಜಾನ್ ಸಂದರ್ಭದಲ್ಲೂ ಕೂಡ ಹಲವಾರು ಕುಟುಂಬಗಳಿಗೆ ರೇಷನ್ಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಬೇಕಾಗಿರುವ ಪುಸ್ತಕ ಇನ್ನಿತರ ವಸ್ತುಗಳನ್ನು ಕೊಡುವುದರ ಮೂಲಕ ಅವರು ಇಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಫಾರೂಕ್ ರವರು. ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜಾಸ್ತಿಯನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆವರೆಗೆ ಶಾಲೆಯ ಮಕ್ಕಳು ಪ್ರತಿಭಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಅವರು ಬಹುಮಾನಕ್ಕಾಗಿ ಇಲ್ಲಿ ಬಂದು ನಿಂತಿದ್ದಾರೆ. ಅವರಿಗೊಂದು ಅದನ್ನೇ ಕಾಯ್ತಿದ್ದಾರೆ. ಆದರೆ ಜಾಸ್ತಿಯನ್ನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಈ ವೇದಿಕೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅದರೊಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರನ ಆತ್ಮೀಯರಾದಂತಹ ಫಾರೂಕ್ ಉಲ್ಲಾಲ್ ರವರಿಗೆ
ಅಭಿನಂದನಾ ಕಾರ್ಯಕ್ರಮ ಇದೆ. ಅದರೊಟ್ಟಿಗೆ ಟೆಸ್ಟ್ ಸ್ಪೋರ್ಟ್ಸ್ ಯಾವುದಾದರೂ ಕಾರ್ಯಕ್ರಮ ಇಡುವುದಾದರೆ ತನ್ನಿಂದಾದ ಎಲ್ಲ ಸಹಕಾರವನ್ನು ಕೊಟ್ಟಂತಹ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಅಲ್ ಕರೀಂ ಜುಮಾ ಮಸೀದ್ ಹಳೆಕೋಟೆ ಇದರ ಅಧ್ಯಕ್ಷರಾದಂತಹ ಹಾಜಿ ಮೊಹಮ್ಮದ್ ಕೆ ಇವರಿಗೂ ಕೂಡ ಒಂದು ಸಾಲು ಹೊದಿಸಿ ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ. ಸಮಯದ ಅಭಾವ ಕೂಡ, ಅದರಿಂದ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುತ್ತೂರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದರ ಪ್ರಚಾರ ಸಮಿತಿಯ ಸಂಯೋಜಕರು ಆದಂತಹ ಜನಾಬ್ ಫಾರೂಕ್ ಉಳ್ಳಾಲ್ ಇವರಿಗೆ ಅಭಿನಂದನೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಫಾರೂಕ್ ಉಳ್ಳಾಲ್ ಅವರು ವೇದಿಕೆಯಲ್ಲಿರುವಂತಹ ಆ ಒಂದು ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜನಾಬ್ ಫಾರೂಕ್ ಉಳ್ಳಾಲ್ ಇವರಿಗೆ ಅಲ್ ಕರೀಂ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಅಲ್ಹಾಜ್ ಮೊಹಮ್ಮದ್ ಕೆ ಹಾಗೂ ಸೈಯದ್ ಮದನಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ ಕೆ ಮಂಜನಾಡಿ ಅವರು ಶಾಲನ್ನು ಹೊದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಚಪ್ಪಲೆ ಮೂಲಕ ಅವರಿಗೆ ಗೌರವಿಸುವುದು, ಹಾಗೆ ಅಭಿನಂದನಾ ಪತ್ರವನ್ನು ಉಳ್ಳಾಲ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲ್ ಉಳ್ಳಾಲ್ ಇವರು ನೀಡಬೇಕು. ಹಾಗೆಯೇ ಫಲಕವನ್ನ ಜನಾಬ್ ಅಲ್ತಾಫ್ ಉಳ್ಳಾಲ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆ ಸ್ವೀಕರಿಸಿದಂತಹ ಫಾರೂಕ್ ಉಳ್ಳಾಲ್ ಇವರಿಗೆ ಕೃತಜ್ಞತೆಗಳು. ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಹಳೆಕೋಟೆ ಉಳ್ಳಾಲ ಅಭಿನಂದನಾ ಪತ್ರ ಜನಾಬ್ ಫಾರೂಕ್ ಉಳ್ಳಾಲ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಂಯೋಜಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು. ಹಳೆಕೋಟೆಯ ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಹಲವು ವರ್ಷಗಳಿಂದ ನಡೆಸುತ್ತಾ ಬರುತ್ತಿರುವ ಬಹುತೇಕ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮನ್ನು ಮುಖ್ಯ ಅತಿಥಿಯಾಗಿ ಪ್ರೀತಿಪೂರ್ವಕವಾಗಿ ಬಹಳ ಅಭಿಮಾನದಿಂದ ಆಹ್ವಾನವನ್ನು ನೀಡುತ್ತಾ ಬಂದಿದ್ದು, ಆ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಗೌರವದಿಂದ ಭಾಗಿಯಾಗಿರುತ್ತೀರಿ. ನಿಮ್ಮ ಘನ ಉಪಸ್ಥಿತಿಯನ್ನು ನಾವು ಸನ್ಮಾನಿಸಿ ಗೌರವಿಸುತ್ತಾ ದೇಶದ 76ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಈ ಅಭಿನಂದನಾ ಪತ್ರವನ್ನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ನೀಡುತ್ತಿದ್ದೇವೆ. ನಮ್ಮ ಸಂಸ್ಥೆಗೆ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ಇರಲೆಂದು ಅಪೇಕ್ಷಿಸುತ್ತಾ ಗೌರವಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಹಳೆಕೋಟೆ ಉಳ್ಳಾಲ, ಧನ್ಯವಾದಗಳು. ಆಯ್ಕೆಯಾದಂತಹ ಅಲ್ಹಾಜ್ ಮೊಹಮ್ಮದ್ ಕೆ ಇವರನ್ನ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜನಾಬ್ ಫಾರೂಕ್ ಉಳ್ಳಾಲ್, ಜನಾಬ್ ಕೆ ಮಂಜನಾಡಿ, ಜನಾಬ್ ಅಲ್ತಾಫ್ UH, ಜನಾಬ್ ಅಲ್ತಾಫ್ ಉಳ್ಳಾಲ್, ಜನಾಬ್ ಇಸ್ಮಾಯಿಲ್ ಉಳ್ಳಾಲ್ ಇವರೆಲ್ಲರೂ ಸೇರಿ ಶಾಲನ್ನು ಹೊದಿಸಿ ಅವರಿಗೆ ಗೌರವವನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಮರಣಿಕೆಯನ್ನ ಜನಾಬ್ ಫಾರೂಕ್ ಉಳ್ಳಾಲ್ ರವರು ನೀಡಬೇಕು. ಅಭಿನಂದನೆಗಳು. ಗೌರವಿಸಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಅಭಿನಂದನೆ ಸ್ವೀಕರಿಸಿದಂತಹ ಅಧ್ಯಕ್ಷರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಮುಂದಕ್ಕೆ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಟೆಸ್ಟ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಈ ಸ್ವಾತಂತ್ರ್ಯೋತ್ಸವದ ಪ್ರತಿಭಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಇರುವಂತಹ ಅಲ್ ಕರೀಂ ಜುಮ್ಮಾ ಮಸೀದ್ ಅಧ್ಯಕ್ಷರಾದ ನನ್ನ ಸಂಬಂಧಿಕರು ಆಗಿರುವಂತಹ ಮೊಹಮ್ಮದ್ ಹಾಜಿಯವರೇ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಹಳೆಕೋಟೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ ಮಂಜನಾಡಿಯವರೇ, ಮುಸ್ಲಿಂ ಒಕ್ಕೂಟದ ಧುರೀಣರು, ನನ್ನ ಆತ್ಮೀಯರು ಆಗಿರುವಂತಹ ಇಸ್ಮಾಯಿಲ್ ಉಳ್ಳಾಲ್ ರವರೇ, ಈ ಪ್ರದೇಶದ ಯುವಕರ ಹಿರಿಯರ ಎಲ್ಲರ ಸಮನ್ವಯ ಕೊಂಡಿಯಂತಿರುವಂತಹ UH ಅಲ್ತಾಫ್ ರವರೇ, ಈ ವೇದಿಕೆಯಲ್ಲಿ ನನ್ನ ಪ್ರೀತಿಯ ಸಹೋದರ, ಈ ಪ್ರದೇಶದ ಯುವ ನೇತಾರ UB ಮೊಹಮ್ಮದ್ ರವರೇ, ಹಳೆಕೋಟೆ ಮಸೀದಿಯ ಕೋಶಾಧಿಕಾರಿಯಾಗಿರುವ ಆತ್ಮೀಯರಾದ ಅಶ್ರಫ್ ರವರೇ, ಅದೇ ರೀತಿ ಆತ್ಮೀಯರು, ಸಮಾಜ ಸೇವಕರು, STPI ಪಕ್ಷದ ಮುಖಂಡರು ಆಗಿರುವಂತಹ ಅಬ್ದುಲ್ ರೌಫ್ ರವರೇ, ಈ ಕಾರ್ಯಕ್ರಮವನ್ನು ಸಂಘಟಿಸಲು ಕಾರಣರಾದ
ಟೆಸ್ಟ್ ಪೋಸ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಅವರೇ, ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವಂತಹ ಆತ್ಮೀಯರಾದ ರಫೀಕ್ ರವರೇ, ಸ್ವಾಗತ ಭಾಷಣವನ್ನು ಮಾಡಿದ ಫೈರೋಜ್ ರವರೇ, ನೆರೆದಿರುವ ಹಳೆಕೋಟೆ ಮತ್ತು ಸುತ್ತಮುತ್ತಲ ಪ್ರದೇಶದ ಹಿರಿಯರೇ, ಕಿರಿಯರೇ, ಸಹೋದರಿಯರೇ, ಮಕ್ಕಳೇ, ಬಹುಶಃ ಇಂತಹ ಒಂದು ಕಾರ್ಯಕ್ರಮ ನನಗಂತೂ ಫಸ್ಟ್. ಈ ಮಕ್ಕಳನ್ನ ವೇದಿಕೆಯಲ್ಲಿ ಅತಿಥಿಗಳ ಮುಂಭಾಗದಲ್ಲಿ ಆ ಮಕ್ಕಳು ವೇದಿಕೆ ಹತ್ತಿ ಅವರ ಪ್ರತಿಭೆಯನ್ನು ತೋರಿಸುವುದು ಅಂದರೆ ಛದ್ಮವೇಷ ಅಂತ ಕರೆದಿದ್ದಾರೆ. ಇದು ಛದ್ಮವೇಷ ಅನ್ನೋದಕ್ಕಿಂತ ಇದನ್ನು ಹಿಸ್ಟೋರಿಕಲ್ ಅಂದರೆ ನಮ್ಮ ಪರಂಪರೆ, ನಮ್ಮ ಚರಿತ್ರೆಯಲ್ಲಿರುವಂತಹ ಸಿದ್ಧ ಪುರುಷರ, ನಮ್ಮ ಚರಿತ್ರೆಯಲ್ಲಿರುವಂತಹ ರಾಷ್ಟ್ರೀಯ ನಾಯಕರ, ನಮ್ಮ ಚರಿತ್ರೆಯಲ್ಲಿರುವಂತಹ ರಾಣಿ ಮಹಿಳೆಯರ ಪರಿಚಯವನ್ನು ಕೊಡುವುದಕ್ಕೆ ಈ ವೇದಿಕೆಯನ್ನು ಬಳಸಿಕೊಂಡ ರೀತಿ ಬಹಳ ಮನೋಜ್ಞವಾಗಿತ್ತು. ಆ ಪುಟಾಣಿ ಮಕ್ಕಳು ಯಾವ ಸಭಾ ಕಂಪನವಿಲ್ಲದೆ ವೇದಿಕೆ ಹತ್ತಿ ಆ ರೀತಿ ಒಂದು ನಿಮಿಷವಾದರೂ ಅವರು ಮಾಡಿದ ಆ ಪ್ರಯತ್ನ ಇದೆಯಲ್ಲ, ಅದು ಅವರನ್ನ ಮುಂದಿನ ಭವಿಷ್ಯದತ್ತ ಕೊಂಡೊಯ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಆ ಮಕ್ಕಳ ಪೋಷಕರಿಗೆ ಪ್ರಥಮತವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ರೀತಿ ಕೂಡ ಅದು ಕೂಡ ಸಾಮಾಜಿಕ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ. ಕೇಕನ್ನು ಕತ್ತರಿಸುವುದು ಬರ್ತ್ಡೇಗಳಲ್ಲಿ ನಾವು ಕಾಣ್ತೇವೆ. ಆದರೆ ಇಲ್ಲಿ ನಮ್ಮ ರಾಷ್ಟ್ರಧ್ವಜದ ಬಣ್ಣವನ್ನ ಕೇಕ್ ಆಗಿ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಯಾವತ್ತು, ನಮ್ಮ ತನು ಮನದಲ್ಲಿ ಯಾವತ್ತೂ ಈ 3 ಬಣ್ಣಗಳು ಊರ್ಜಿತಗೊಳ್ಳಲಿ, ಪ್ರಜ್ವಲಗೊಳ್ಳಲಿ ಎಂಬ ಉದ್ದೇಶ ಟೆಸ್ಟ್ ಪೋಸ್ಟ್ ಅವರದಂತ ನಾನು ತಿಳ್ಕೊಂಡಿದ್ದೇನೆ. ಇದು ಬಹಳ ಉತ್ತಮ ಒಂದು ಪ್ರಯತ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಟೆಸ್ಟ್ ಪೋಸ್ಟ್ ಕಳೆದ 3 ದಶಕಗಳಿಂದ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಇವತ್ತಿನ ಕಾರ್ಯಕ್ರಮದಷ್ಟೇ ಮನೋಜ್ಞವಾದ ಕಾರ್ಯಕ್ರಮವನ್ನ ಈ ಹಿಂದೆ ಹಲವು ಬಾರಿ ಟೆಸ್ಟ್ ಕೊಟ್ಟಿದೆ. ಟೆಸ್ಟೇ ಬಹುಶಃ ಇದರ ಅಧ್ಯಕ್ಷರಾದ ರೆಹಮಾನ್ ರವರು ಮತ್ತು ಅವರ ಒಡನಾಡಿಗಳು ಹಲವು ಸಂಘಟನೆಗಳಿಗೆ ಪ್ರೇರಕ ಶಕ್ತಿ, ಹಲವು ಸಂಘಟನೆಗಳ ಸ್ಥಾಪನೆಗೆ ಮತ್ತು ಅವಳ ಸಾಧನೆಗೆ ರೆಹಮಾನ್ ರವರ ಆ ಒಂದು ಕೈಚಳಕ ಇದ್ದೇ ಇರುತ್ತದೆ. ಯಾವುದೇ ಸಂಘಟನೆಗೆ ರೆಹಮಾನ್ ರವರ ಆ ಮಾರ್ಗದರ್ಶಕ, ಆ ಗುಣ, ಆ ವ್ಯಕ್ತಿತ್ವ, ಅವರು ಯಾರು ಕರೆದ್ರು ಆ ಸಭೆಗೆ ತಕ್ಕ ಮಾಹಿತಿಯನ್ನು ಕೊಡ್ತಾರೆ. ನನಗೆ ಇಷ್ಟ ಆಗೋದು ಅವರಿಗೆ ಹಳೆಕೋಟೆಯಿಂದ ಮೇಲಂಗಡಿಯಲ್ಲಿ ಬಂದು ಅಲ್ಲಿನ ಮಸೀದಿಯಲ್ಲೂ ಕೂಡ ಅವರು ಸಮಿತಿ ಸದಸ್ಯರಾಗಿ ಬಹಳ ಚುರುಕಿನಿಂದ ಅಷ್ಟೇ ಕರ್ತವ್ಯಬದ್ಧರಾಗಿ ಅವರು ಕೆಲಸ ಮಾಡುವುದನ್ನು ನಾನು ಕಂಡಿದ್ದೇನೆ. ಬಹುಶಃ ಇಂತಹ ವ್ಯಕ್ತಿತ್ವ ಹಳೆಕೋಟೆಯಲ್ಲಿ ಬಹಳಷ್ಟು ಮಂದಿಗೆ ಮಾರ್ಗದರ್ಶಕ ಆಗಿದೆ. ಮತ್ತು ಈ ಕಾರ್ಯಕ್ರಮದ ಪೋಷಕರಾಗಿ ನನ್ನ ಮಿತ್ರ ಫಾರೂಕ್ ಇಕ್ರಲ್ ರವರು ವಹಿಸಿದ್ದಾರೆ ಎಂಬ ಮಾತನ್ನು ಕೇಳಿ ತುಂಬಾ ಖುಷಿಯಾಯಿತು. ವಿದೇಶದಲ್ಲಿದ್ದರೂ ತನ್ನ ತಾಯಿ ನೆಲದ ಆ ನೆನಪನ್ನ, ಆ ಕಂಪನ್ನ ಅವರು ಮರೆಯಲಿಲ್ಲ ಎಂಬುದನ್ನು ಇವತ್ತು ಅವರು ತೋರಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ UB ಅವರಾಗಲಿ, ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ಹಾಜಿ ಅವರಾಗಲಿ, ಇಲ್ಲಿನ ಸಂಘಟನೆಗಳ ಯುವಕರನ್ನು ಅವರು ಪ್ರೋತ್ಸಾಹಿಸುತ್ತಾರೆ. KMK ಮಂಜನಾಡಿ ಅವರಂತೂ ಎಲ್ಲರಿಗೂ ಒಂದು ರಹದಾರಿ ಇದ್ದಂತೆ, ಪಾಸ್ಪೋರ್ಟ್ ಅವರಿಂದ್ರೆ ಎಲ್ಲರಿಗೂ ಪಾಸ್ಪೋರ್ಟ್. ಅಂದ್ರೆ ಸಾಮಾಜಿಕ ಕೆಲಸಗಳನ್ನು ಮಾಡುವುದಕ್ಕೆ, ಅವರ ಸಾಮಾಜಿಕ ಕೆಲಸಗಳಿಂದ ಒಂದು ಉತ್ತೇಜನ ನಮ್ಮ ಯುವಕರಿಗೆ ಸಿಗ್ತಾ ಇದೆ. ಇವತ್ತಿಗೂ ಅಂದಿನ ಇಬ್ರಾಹಿಂರಂತಹ ಹಿರಿಯರಿಗಿಂದ ಹಿಡಿದು ಇವತ್ತಿನ ಪುಟಾಣಿ ಮಕ್ಕಳಿಗೂ ಕೂಡ KMK ಮಂಜನಾಡಿ ಬೇಕು ಅಂತ ಹೇಳಿದ್ರೆ ಅದು ಹಳೆಕೋಟೆಯಲ್ಲ, ನಮ್ಮ ಇಡೀ ಉಳ್ಳಾಲಕ್ಕೆ KMK ಮಂಜನಾಡಿಯವರು ಅನರ್ಘ್ಯ ನಿಧಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಎಲ್ಲರಿಗೂ, ವೇದಿಕೆಯಲ್ಲಿರುವ ಎಲ್ಲರಿಗೂ ಶುಭ ಕೋರುತ್ತಾ 76ನೇ ಸ್ವಾತಂತ್ರ್ಯದ ಶುಭಾಶಯವನ್ನು ತಮಗೆ ಕೋರುತ್ತಾ, ಈ ದೇಶ ಎಲ್ಲರದು, ಈ ದೇಶ ಬರೀ ಹಿಂದೂಗಳದ್ದು ಅಲ್ಲ, ಈ ದೇಶ ಬರೀ ಮುಸ್ಲಿಮರದು ಅಲ್ಲ, ಈ ದೇಶ ಬರೀ ಕ್ರೈಸ್ತರದು ಅಲ್ಲ, ಈ ದೇಶ ಎಲ್ಲರದು ಅಂತ ಹೇಳಿಕೊಳ್ಳುತ್ತಾ ನಾವೆಲ್ಲರೂ
ಧೃತಿಗೆಡುವ ಹೆದರುವ ಅಗತ್ಯವಿಲ್ಲ. ಈ ದೇಶಕ್ಕಾಗಿ ಬಲಿದಾನ ಮಾಡಿದವರಲ್ಲಿ ಅತಿ ಹೆಚ್ಚು ಹೆಸರು ಜೀವದಾನ ಮಾಡಿದವರು, ಕೊಲೆಯಾಗಲ್ಪಟ್ಟವರು ಮುಸ್ಲಿಮರು ಎಂಬ ಆತ್ಮಾಭಿಮಾನ ನಮಗೆ ಬೇಕು. ನಮ್ಮ ಮುಸಲಿಯಾರರುಗಳು, ನಮ್ಮ ಮಸೀದಿಗಳು, ನಮ್ಮ ಮದ್ರಸಗಳು ಸ್ವಾತಂತ್ರ್ಯದಲ್ಲಿ ಅವತ್ತು ಪಾಲ್ಗೊಂಡಿವೆ ಎಂಬುದನ್ನು ನಾವು ಧೈರ್ಯವಾಗಿ ಹೇಳಲಿಕ್ಕೆ ಹಿಮ್ಮೆಟ್ಟಬಾರದು ಅಂತ ಹೇಳಿಕೊಳ್ಳುತ್ತಾ, ಸ್ವಾತಂತ್ರ್ಯ ನಮಗೆ ಒಳಿತನ್ನು ನೀಡಲಿ, ಈ ದೇಶ ಸಮೃದ್ಧಿಯತ್ತ ನಡೆಯಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಲೀಮಾ ಇಲ್ಫಾ ಚೆಸ್ ಕಲಿತ 12 ದಿನಗಳಲ್ಲಿ ಮಂಗಳೂರಿನ SDM ಕಾಲೇಜಿನಲ್ಲಿ ನಡೆಯುವಂತಹ ಅಂಡರ್-7 ಚೆಸ್ ಕೂಟದಲ್ಲಿ ಭಾಗವಹಿಸುವುದರೊಂದಿಗೆ ದಾಖಲೆಯನ್ನು ಮಾಡಿದಂತಹ ಪುಟಾಣಿ ಮಗು. ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಹಲೀಮಾ ಇಲ್ಫಾ. ಕಾರ್ಯಕ್ರಮ ಹಳೆಕೋಟೆ ಸೈಯದ್ ಮದರ್ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಜನಾಬ್ KMK ಮಂಜನಾಡಿ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು. ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಮತ್ತು ಕಿಂಗ್ಸ್ ಉಳ್ಳಾಲ ಆಯೋಜಿಸಿರುವಂಥ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಾವು ಇವತ್ತು 76ನೇಯ ಸ್ವಾತಂತ್ರ್ಯೋತ್ಸವವನ್ನು ಬಹಳಷ್ಟು ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ಬಹುಶಃ ಇಡೀ ಉಳ್ಳಾಲವನ್ನು ತೆಗೆದುಕೊಂಡಾಗ ಹಳೆಕೋಟೆ ಎಂಬಂತ ಒಂದು ಚಿಕ್ಕ ಪ್ರದೇಶ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುವಂತ ಒಂದು ಪ್ರದೇಶವಿದ್ರೆ ಅದು ಹಳೆಕೋಟೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಪ್ರತಿ ದಿವಸ ನಾವು ನೋಡಬೇಕು, ಇಲ್ಲಿರುವಂತಹ 10 ಸಂಘ ಸಂಸ್ಥೆಗಳು ವಿವಿಧ ಸಮಯದ ಹೊಂದಾಣಿಕೆಗಳೊಂದಿಗೆ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದೆ. ಇದಕ್ಕೆ ಹೇಳೋದು ದೇಶಾಭಿಮಾನ, ನಮ್ಮಲ್ಲಿರುವಂತಹ ದೇಶ ಪ್ರೇಮ, ನಮ್ಮಲ್ಲಿರುವಂತಹ ಆತ್ಮೀಯತೆ, ನಮ್ಮಲ್ಲಿರುವಂತಹ ಸಹೋದರತೆ, ನಮ್ಮಲ್ಲಿರುವಂತಹ ಒಗ್ಗಟ್ಟು ಅಂತ. ಇದು ನಮಗೆ ಬಹುಶಃ ಕಿಯಾಮತ್ನವರೆಗೆ ಇದು ಉಳಿಯಬೇಕು. ಎಲ್ಲ ಕಡೆಗಳಲ್ಲಿಯೂ ನಾವು ಈ ಬಹುಶಃ ಇಲ್ಲಿ ನಾವು ನೋಡಿಕೊಂಡಾಗ ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಪ್ರಥಮವಾಗಿ ಇಲ್ಲಿ ಸ್ಥಾಪಿತವಾಯಿತು. ಅದರ ನಂತರ ಅದರಿಂದ ಪ್ರೇರಿತವಾಗಿ ಹಲವು ಸಂಘಗಳು ಇಲ್ಲಿ ಪ್ರಾರಂಭವಾಯಿತು. ಆದರೆ ಇಲ್ಲಿ ಸಂತೋಷ ಪಟ್ಟುಕೊಳ್ಬೇಕಂತ ಹೇಳಿದ್ರೆ, ಈ ಸಂಘಗಳು ಯಾವುದೇ ಒಂದು ದೇಶವನ್ನು ಹೊಂದಿಕೊಳ್ಳದೆ ಪರಸ್ಪರ ಸಹಕಾರದಿಂದ ಅವರು ಮಾಡಿದಂತ ಸಮಾಜ ಸೇವೆಯನ್ನು ಇವರು ಮಾಡುವುದಲ್ಲ, ಈ ಸಂಘದವರು ಮಾಡಿದಂತ ಒಂದು ಸಮಾಜ ಸೇವೆಯನ್ನು ಮತ್ತೊಂದು ಸಂಘದವರು ಮಾಡುವುದಲ್ಲ. ಸಮಾಜಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸಮಾಜದ ಸೇವೆಗಳನ್ನ ಪ್ರತಿಯೊಂದು ಸಂಘಟನೆಯವರು ಹಂಚಿಕೊಂಡು ಬಹಳಷ್ಟು ಸಂತೋಷದಿಂದ ಮಾಡ್ತಾ ಇರೋದು ಬಹುಶಃ ಹಳೆಕೋಟೆಯ ಏಳಿಗೆಗೆ ಒಂದು ದ್ಯೋತಕ ಅಂತೇಳಿ ಹೇಳ್ಬೋದು. ಅದರಲ್ಲಿಯೂ ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಮತ್ತು ಅದಕ್ಕೆ ಸಹಕಾರ ನೀಡುತ್ತಿರುವಂತಹ ಕಿಂಗ್ಸ್ ಉಳ್ಳಾಲ ಬಹಳಷ್ಟು ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ಪ್ರಾಸ್ತಾವಿಕ ಮಾತಿನಲ್ಲಿ ಅಧ್ಯಕ್ಷರಾದಂತಹ ಅಬ್ದುಲ್ ರೆಹಮಾನ್ ಹೇಳಿದ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ನಮಗೆ ಸಂಘಟನೆಯ ಹೆಸರು ಕೇಳುವಾಗ ಬಹುಶಃ ಇದು ಕೇವಲ ಒಂದು ಆಟಕ್ಕಾಗಿರುವಂತಹ ಸಂಘಟನೆ ಎಂದು ಕೇಳಬಹುದು. ಆದರೂ ಆ ಆಟದಲ್ಲಿಯೂ ಒಂದು ಉದ್ದೇಶ ಇದೆ. ಯಾವುದೇ ಒಂದು ಆಟವನ್ನು ಸಂಘಟಿಸುವಂತ ಸಮಯದಲ್ಲಿಯೂ ಅದರ ಹಿಂದೆ ಬಹಳಷ್ಟು ದೊಡ್ಡದಾದಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಕ್ರಿಕೆಟ್ ಆಟ ಆಡಿಸುವಂತ ಸಮಯದಲ್ಲಿ ಅದರ ಹಿಂದೆ ಯಾವುದೋ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಮಾಡುವ ಅಥವಾ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆ ಆ ಸಂಘಟನೆಯಲ್ಲಿದೆ. ಇದಕ್ಕೆ ಪ್ರೇರಣೆಗಳಿವೆ. ಯಾವಾಗಲೂ ನಮ್ಮ ಕಾರ್ಯಕ್ರಮ ಚಿಕ್ಕದಾಗಬಾರದು. ಅಬ್ದುಲ್ ರೆಹಮಾನ್ ಹೇಳಿದರು, ನಾವು ಚಿಕ್ಕ ಕಾರ್ಯಕ್ರಮ ಮಾಡಿದ್ದೇವೆ ಅಂತ. ಇಲ್ಲ, ಈ ವರ್ಷ ಮಾಡಿದಂತಹ ಕಾರ್ಯಕ್ರಮದ ತಪ್ಪುಗಳನ್ನು, ಈ ವರ್ಷ ಮಾಡಿದಂತಹ ಕಾರ್ಯಕ್ರಮಗಳ ನ್ಯೂನತೆಗಳನ್ನು, ಈ ವರ್ಷ ಮಾಡಿದಂತಹ ಕಾರ್ಯಕ್ರಮಗಳ ಕೊರತೆಯನ್ನು ಸರಿಪಡಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು. ಆ ಮಾಡಿದಂತ ಸಮಯದಲ್ಲಿ ನಿಮಗೆ ಸಂಘದ ಅಭಿವೃದ್ಧಿಯ ಬಗ್ಗೆ ಗೊತ್ತಾಗುತ್ತೆ. ಬಹುಶಃ ಈ ಸಂಘಟನೆಯ ಕ್ರೀಡಾ ಸಂಯೋಜಕರಾದಂತ ಫಾರೂಕ್ ರವರು ಬಹಳಷ್ಟು ಉತ್ತಮ ರೀತಿಯಿಂದ ಇದಕ್ಕೆ ಕೋಆರ್ಡಿನೇಟ್ ಮಾಡಿದ್ದಾರೆ. ನನಗೂ ಆಗಾಗ ಫೋನ್ ಮಾಡಿಕೊಂಡು ಮಕ್ಕಳನ್ನು ಕಳಿಸಬೇಕು ಅಂತ. ನಾವು ಬಹುಶಃ ಇವತ್ತು ನಾವು ಮತ್ತು ನಮ್ಮ ಮಕ್ಕಳೆಲ್ಲ 6 ಗಂಟೆಗೆ 6:30 ಗಂಟೆಗೆ ಶಾಲೆಗೆ ಬಂದಿದ್ದೇವೆ.
6:30 ಗಂಟೆಯಿಂದ ಶಾಲೆಯಲ್ಲಿದ್ದೇವೆ. ಯಾಕಂದ್ರೆ ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಿರುವ ಕಾರಣ ಎಲ್ಲ ವಿದ್ಯಾರ್ಥಿಗಳು ಬೇಗ ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ನಾನು ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕೆಂಬ ಉದ್ದೇಶದಿಂದ ಅವರೊಟ್ಟಿಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದ್ದೇನೆ. ನಾನು ಟೆಸ್ಟ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ರವರಿಗೆ ವಿನಂತಿಸುವುದೇನೆಂದರೆ, ನಮ್ಮ ಪರಿಸರದಲ್ಲಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಶೈಕ್ಷಣಿಕವಾಗಿ, ಅದು ಧಾರ್ಮಿಕ ಇರಬಹುದು, ಲೌಕಿಕ ಇರಬಹುದು, ಶೈಕ್ಷಣಿಕವಾಗಿ ಕೊಡುವಂತ ನಿಮ್ಮ ಕೊಡುಗೆ ಅಥವಾ ಅತಿ ಅಮೂಲ್ಯವಾಗಬೇಕು. ಆ ಶೈಕ್ಷಣಿಕ ರಂಗಗಳಲ್ಲಿ ನೀವು ಆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಹಾಗೆ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಫಾರೂಕ್ ಉಳ್ಳಾಲ್ ರವರು ಹೇಳಿದಾಗೆ, ನಾವು ಇವತ್ತು ನಡೆಸಿದಂತ ಪುಟಾಣಿಗಳು ನಮ್ಮನ್ನು ಕೆಳಗೆ ಕೂತುಗೊಳಿಸಿ ಮೇಲೆ ಬಂದದ್ದನ್ನ ನಾವು ಅದನ್ನು ಛದ್ಮವೇಷ ಅಂತೇಳಿ ಹೇಳಲಿಕ್ಕಿಲ್ಲ. ಛದ್ಮವೇಷ ಮಾಡುವಂತ ಸಮಯದಲ್ಲಿಯೂ ಕೆಲವೊಂದು ನಿಯಮಗಳಿವೆ, ಕೆಲವೊಂದು ನಿಬಂಧನೆಗಳಿವೆ. ಆ ಛದ್ಮವೇಷ ಮಾಡುವಂತ ಸಮಯದಲ್ಲಿ ಅದು ಇನ್ನೊಬ್ಬರಿಗೆ ಬೇಸರ ಆಗಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸೈನಿಕರನ್ನ ನಮ್ಮ ಮಕ್ಕಳಿಗೆ ಪರಿಚಯ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು, ನೀವು ಮುಂದೆ ನಮ್ಮ ಸೈನ್ಯಕ್ಕೆ ಸೇರಬೇಕು ಎಂಬಂತ ಒಂದು ಸ್ಫೂರ್ತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಮೂಲಕ ನಮ್ಮ ದೇಶ ಸೇವೆ ಮಾಡಲಿಕ್ಕೆ ನಿಮಗೆ ಸಾಧ್ಯತೆ ಇದೆ ಅಂತ ಹೇಳುವಂತದ್ದನ್ನ ಅವರು ಮಾಡಿದ್ದಾರೆ. ಅದು ಬಹುಶಃ ಛದ್ಮವೇಷ ಅಲ್ಲ, ನೀವು ಸೇರಿ ನಮ್ಮ ದೇಶವನ್ನ ಕಾಯುವಂತ ಒಂದು ವ್ಯವಸ್ಥೆ ನಮಗೆ ಆಗ್ಬಹುದು ಅಂತೇಳಿ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಬಹುಶಃ ನಮ್ಮ ಕಮಿಷನರ್ ಅವರು ಹೇಳಿದರು. ಏನ್ ಹೇಳಿದರು ಅಂತ ಹೇಳಿದ್ರೆ, ಕಮಿಷನರ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾರ ಒಂದು ಮಾತು ಕೇಳಿದರು. ಏನ್ ಕೇಳಿದರು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳನ್ನೇ ನೇಮಿಸಬೇಕು ಪೊಲೀಸಿನವರಾಗಿ ಅಂತ, ಪೊಲೀಸ್ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಸೇವಿಸಬೇಕು ಅಂತ. ಆಗ ಕಮಿಷನರ್ ಅವರು ಒಂದು ಉತ್ತರ ಕೊಡ್ತಾರೆ, ನೀವು ಏನ್ ಮಾತಾಡ್ತಾ ಇದ್ದೀರಿ, ನಾವು ಎಷ್ಟು ಸೆಲೆಕ್ಷನ್ ಕ್ಯಾಂಪುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ 5% ಪೊಲೀಸ್ ಇಲಾಖೆಗೆ ಬರ್ತಾ ಇಲ್ಲ, 5% ಜನ ನಮ್ಮ ದೇಶ ಕಾಯಲಿಕ್ಕೆ ಬರ್ತಾ ಇಲ್ಲ, ಎಲ್ಲಿಯಾದರೂ ಸುತ್ತುತ್ತಾ ಇರ್ತಾರೆ. ಆದ್ದರಿಂದ ಇಂಥ ಸಂಘಟನೆಗಳು, ನೀವು ಸಾಮಾಜಿಕ ಕಾರ್ಯಕರ್ತರು ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಯುವಕರನ್ನ ಪೊಲೀಸ್ ಅಧಿಕಾರಿಗಳನ್ನಾಗಿ ಮಾಡಿ, ಪೊಲೀಸ್ ಇಲಾಖೆಗೆ ಸೇರಿಸುವವರನ್ನಾಗಿ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ದೇಶ ಕಾಯುವಂತ ಸೈನ್ಯಕ್ಕೆ ಸೇರ್ಲಿಕ್ಕೆ ನಿಮ್ಮ ಯುವಕರನ್ನು ಸಂಘಟಿಸಿ. ಅದನ್ನು ನಾವು ಮಾಡುವಂತ ವ್ಯವಸ್ಥೆ ಮಾಡದೆ ನಮ್ಮ ಜನ ಇಲ್ಲ ಅಂತ ಕೇಳಿದ್ರೆ ಆಗುದಿಲ್ಲ. ಈಗೆಲ್ಲರೂ ವಿದ್ಯಾವಂತರಿದ್ದಾರೆ, ಯಾರು ನಮ್ಮ ವಿದ್ಯಾರ್ಥಿಗಳು, ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಮುಸಲ್ಮಾನರು ಸರ್ಕಾರದ ಕೆಲಸದತ್ತ ಒಲವನ್ನು ತೋರಿಸುವುದೇ ಇಲ್ಲ. ಅದು ನಮಗೆ ಬೇಡ ಅಂತ, ಯಾಕಂದ್ರೆ ನಮಗೆ ಸಿಕ್ಕಿದ್ರೆ ಒಮ್ಮೆಲೆ ಸಿಗ್ಬೇಕು ಅಂತ. ಟೆಸ್ಟ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ನಲ್ಲಿ ನಾನು ಮತ್ತೊಂದು ವಿನಂತಿ ಹೇಳಿದರೆ, ನೀವು ಒಂದು ವರ್ಷದಲ್ಲಿ 2 ನಮ್ಮ ಯುವಕರನ್ನಾದರೂ ಈ ರೀತಿಯಾದಂತ ಪೊಲೀಸ್ ಇಲಾಖೆಗೆ ಸೇರಿಸಿಕೊಳ್ಳುವಂತ ಕೆಲಸವನ್ನ ಹಳೆಕೋಟೆಯಿಂದ ನೀವು ಮಾಡಬೇಕು. ಆ ಮಾಡಿದಾಗ ನಮ್ಮ ಸಂಘಟನೆ ಇಷ್ಟರವರೆಗೆ ಮಾಡಿದಕ್ಕೆ ಸ್ಫೂರ್ತಿಯಾಗುತ್ತೆ. ಒಬ್ಬರೋ ಇಬ್ಬರನ್ನು ಏನ್ ಮಾಡಬೇಕು ನೀವು ಅಂತ ಹೇಳಿದ್ರೆ, ನಮ್ಮ ಸೈನ್ಯ ಕಾಯುವಂತ ಜನಗಳನ್ನಾಗಿ ಅವರನ್ನು ಮಾಡಬೇಕು. ಸೈನಿಕರಾಗಿ ಸೇರಿದರೆ ಏನೆಲ್ಲ ಇದೆ, ಖಾಲಿ ಗನ್ ಹಿಡಿಯುವುದು ಮಾತ್ರ ಅಲ್ಲ, ಅವರು ಸ್ವಲ್ಪ ಸಮಯ 40-45 ವರ್ಷದವರೆಗೆ ಅಲ್ಲಿ ಕೆಲಸ ಮಾಡಿದ್ರೆ ಆಯ್ತು. ಅಲ್ಲಿ ಬಹುಶಃ ಅದು ಮಾಡಿದ ಕೂಡಲೇ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆಗಿ ಊರಿಗೆ ಬರ್ತಾರೆ. ಊರಿಗೆ ಬಂದು ಒಂದು ಪರೀಕ್ಷೆ ಬರೆದ್ರೆ ಆಯ್ತು. ಪರೀಕ್ಷೆ ಬಂದ್ರೆ ಅವರು ಬ್ಯಾಂಕ್ ಮ್ಯಾನೇಜರ್ ಆಗ್ಬಹುದು, ಇಲಾಖೆ ಅಧಿಕಾರಿಗಳಾಗಬಹುದು, ಅಥವಾ ನಮ್ಮ ಇಲ್ಲಿರುವಂತ ಯಾವುದೋ ಇಲಾಖೆಗಳಲ್ಲಿ ಮಾಡುವಂತ ಸಮಯದಲ್ಲಿ ಅವರಿಗೆ ರಿಸರ್ವೇಶನ್ ಇದೆ. ಅವರಿಗೆ ಆಗ 2 ಸಂಬಳ ಬರ್ತದೆ. ಒಂದು ಸಂಬಳ ಮಿಲಿಟರಿಯ ಸಂಬಳ ಬರ್ತದೆ, ರಿಟೈರ್ಡ್ ಆದ ಸಂಬಳ, ಒಂದು ಇಲ್ಲಿಯ ಸಂಬಳ ಬರ್ತದೆ. 2 ಸಂಬಳ ನಮ್ಮ ಜನಗಳಿಗೆ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳು ಕಾರ್ಯಪ್ರವೃತ್ತರಾಗಬೇಕು. ಇದು ನಾವು ಸ್ವಾತಂತ್ರ್ಯೋತ್ಸವ ಆಚರಿಸಿದ ಈ ಸಂದರ್ಭದಲ್ಲಿ ನಾವು ಕೈಗೊಳ್ಳುವಂತ ನಮ್ಮ ಪ್ರತಿಜ್ಞೆ ಆಗಬೇಕು ಅಂತ ಹೇಳಿಕೊಂಡು, ಟ್ರಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಎಲ್ಲಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ಅವರಿಗೆ ಹೆಗಲು ಕೊಟ್ಟು ಅದರ ಯಶಸ್ವಿಗೆ ನಾವು ಸಹಕರಿಸೋಣ. ನಮ್ಮ ಎಲ್ಲ ಸಂಘಟನೆಗಳು, ಯಾವುದೇ ಸಂಘಟನೆಗಳಿರಲಿ, ಇನ್ನು ಹೆಚ್ಚು ಸಂಘಟನೆಗಳಾದರೂ ಪರವಾಗಿಲ್ಲ, ನಮ್ಮಲ್ಲಿ ಸೌಹಾರ್ದತೆ ಬೇಕು, ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಬೇಕು, ನಮ್ಮಲ್ಲಿ ನಂಬಿಕೆ ಬೇಕು. ಇದೆಲ್ಲವನ್ನು ಉಳಿಸಿಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಸ್ವಾತಂತ್ರ್ಯ ಯಾರಾದರೂ ತಂದು ಕೊಟ್ಟದಲ್ಲ,
ನಮಗೆ ಸ್ವಾತಂತ್ರ್ಯ ಬ್ರಿಟಿಷರು ತಂದುಕೊಟ್ಟದಲ್ಲ, ಅಲ್ಲ ನಾವು ಹೋಗಿ ಇಂಗ್ಲೆಂಡಿನಿಂದ ಪಡೆದದ್ದಲ್ಲ. ಭಾರತದಲ್ಲಿದ್ದಂಥ ನಮ್ಮಿಂದಲೇ ನಮ್ಮ ಸ್ವಾತಂತ್ರ್ಯವನ್ನು ಅವರು ಕಸಿದುಕೊಂಡಿದ್ರು ಬ್ರಿಟಿಷರು. ಯಾಕೆ ಕಸಿದುಕೊಂಡಿದ್ರು? ನಮ್ಮೊಳಗಿರುವಂತಹ ದ್ವೇಷದಿಂದ, ನಮ್ಮೊಳಗಿರುವಂತಹ ಅಸೂಯೆಯಿಂದ, ನಮ್ಮ ರಾಜರುಗಳೆಲ್ಲ ಮಧ್ಯದಲ್ಲಿರುವಂತಹ ವೈಷಮ್ಯದಿಂದ. ಅವರು ಬುದ್ಧಿವಂತರಾಗಿ ಬಂದು ಇಲ್ಲಿ ವೀಕ್ ಇರುವಂತ ರಾಜರುಗಳ ಪರವಾಗಿ ನಿಂತರು. ಇಲ್ಲಿ ಸ್ವಲ್ಪ ವೀಕ್ ಆಗಿರುವಂತ, ಸ್ವಲ್ಪ ದುರ್ಬಲರಾಗಿರುವಂತ ರಾಜರೊಟ್ಟಿಗೆ ನಿಂತು ಕೇಳಿದರು, ಅಬ್ದುಲ್ ರೆಹಮಾನ್ ಏನು ಅವನು ಎಂತ ಹೇಳಿದ? ಅವನು ಹೀಗೆ ಹೇಳಿದ, ಅವನು ಸ್ವಲ್ಪ ದೊಡ್ಡವ, ನಾನು ನಿಮ್ಮೊಟ್ಟಿಗಿದ್ದೇನೆ, ಹೋಗು ಜಗಳ ಮಾಡು ಅವನೊಟ್ಟಿಗೆ ಅಂತ. ಅವರು ಪಾಪ ಏನ್ ಮಾಡಿದರು? ಅವರು ಸ್ವಲ್ಪ ಬಲಿಷ್ಠನಾಗಿದ್ದಾನಲ್ಲ ಅಂತ ಅಲ್ವಂತ ಇದರಲ್ಲಿ ಅವನೊಟ್ಟಿಗೆ ಜಗಳಕ್ಕೆ ಹೋದರು. ದೊಡ್ಡ ಬಲಿಷ್ಠನಾದ ರಾಜನೊಟ್ಟಿಗೆ ಜಗಳಕ್ಕೆ ಹೋದರು. ಜಗಳಕ್ಕೆ ಹೋಗಿ ಅವನನ್ನು ಸೋಲಿಸುವಂತ ಸಮಯದಲ್ಲಿ ಅಬ್ದುಲ್ ರೆಹಮಾನ್ ಅಥವಾ ಆಗಿನ ಸ್ವಲ್ಪ ಏನಾದರೂ ಚಿಕ್ಕದಾದಂತಹ ರಾಜನಿಗೆ ಅವರೊಟ್ಟಿಗೆ ಒಡಂಬಡಿಕೆ ಇತ್ತು, ನಾವು ನಿನ್ನೊಟ್ಟಿಗೆ ಸೇರಿ ಅದನ್ನು ಗೆದ್ದರೆ ಅರ್ಧ ರಾಜ್ಯ ನಮಗೆ ಕೊಡಬೇಕು, ಅರ್ಧ ರಾಜ್ಯ ನಮಗೆ ಕೊಡಬೇಕು ಅಂತ. ಹೀಗೆ ನಮ್ಮ ನಮ್ಮ ದೇಶವನ್ನು ಪ್ರತಿಯೊಂದು ರಾಜರೊಟ್ಟಿಗೆ ಸೇರಿಕೊಂಡು ಯುದ್ಧ ಮಾಡುತ್ತಾ ಬಲಿಷ್ಠ ರಾಜರನ್ನು ಸೋಲಿಸ್ತಾ ಆ ಜಾಗದಲ್ಲಿ ಬುದ್ಧಿವಂತರಾದಂಥ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಮಾಡಿ 300 ವರ್ಷಗಳವರೆಗೆ ನಮ್ಮ ಗುಲಾಮನರಾಗಿ ಮಾಡಿದರು. 300 ವರ್ಷಗಳವರೆಗಿನ ಗುಲಾಮತನದಿಂದ ವಿಮುಕ್ತಿ ಪಡೆದಂತ ಈ ದಿನವನ್ನ ನಾವು ಸಂತೋಷಪೂರ್ವಕವಾಗಿ ಆಚರಿಸ್ತಾ ಇದ್ದೇವೆ. ನಾವೆಲ್ಲರೂ ಆಲೋಚನೆ ಮಾಡಿಕೊಳ್ಬೇಕು, ಎಷ್ಟೋ ತ್ಯಾಗ ಬಲಿದಾನಗಳನ್ನು ವಹಿಸಿಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಮುಸಲ್ಮಾನರು. ಹೋರಾಟದಲ್ಲಿ ಫಾರೂಕುಲ್ಲಾ ಸರ್ ಹೇಳಿದಾಗೆ ಹೋರಾಟದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದವರು ಏನಾಗಿದ್ದಾರೆ ಅಂದ್ರೆ ಮುಸಲ್ಮಾನರಾಗಿದ್ದಾರೆ. ಇತಿಹಾಸ ತಿರುಚುವುದು, ಇತಿಹಾಸದ ಬಗ್ಗೆ ಮಾತನಾಡುವುದು ಇದೆಲ್ಲ ತಪ್ಪಾಗಿರುತ್ತೆ. ಆದರೆ ಇವತ್ತಿನ ನಾವು ಇಂಡಿಯಾ ಗೇಟ್ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಹೋರಾಡಿದಂತ ಎಲ್ಲ ರಾಜರುಗಳು ಅವರು ಮುಸಲ್ಮಾನರಾಗಿದ್ದಾರೆ. ಆದ್ದರಿಂದ ನನ್ನ ಹಳೆಕೋಟೆಯ ನನ್ನ ಎಲ್ಲ ಸಹೋದರರಲ್ಲಿ ನಾನು ವಿನಂತಿಸಿಕೊಳ್ಳುವುದೆಂದರೆ, ನಾವು 1947 ಪಡೆದಂತ ಈ ಸ್ವಾತಂತ್ರ್ಯ ನಮ್ಮ ಕೈ ತಪ್ಪಿ ಹೋಗದಾಗೆ ನಾವು ನೋಡಿಕೊಳ್ಬೇಕು ಅಂತ ಹೇಳಿ, ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಎಂಬಂತ ಒಂದು ಧ್ಯೇಯವನ್ನ ಅಥವಾ ಒಂದು ಪ್ರತಿಜ್ಞೆಯನ್ನ ನಾವು ಇವತ್ತು ಮಾಡಿಕೊಳ್ಬೇಕು ಅಂತ ಹೇಳುವುದರೊಂದಿಗೆ ಅವಕಾಶ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. വേദിക്കയിൽ ഉപസ്ഥിതരായ ഞങ്ങളെ ഫറൂഖുല്ലാ സർ, അതുപോലെ KMK മഞ്ഞനാടി സർ, ഹാജി മുഹമ്മദ് ഹാജി സർ, അതുപോലെ അൽത്താഫുല്ലാൽ UH അൽത്താഫ്, ഞങ്ങളെ UB മുഹമ്മദ് അലി, ഞങ്ങളെ നായകന്മാർ കന്നഡത്തിൽ സ്പീച്ച് ആക്കിയാർ. ನನ್ನ ಕನ್ನಡ ñಕ್ಕು ñಕ್ಕೊಂಡು അതുകൊണ്ട് തെലുങ്ക് ഭാഷയിലെ നാപ്പൽക്കവർ പ്രത്യേകമായിട്ട് ടെസ്റ്റ് സ്പോർട്സ് കൾച്ചറൽ അസോസിയേഷൻ അതുപോലെ കിങ്സിൽ ഉള്ളാൾ ഇങ്ങനെ ആയോജനಕ್ಕೆ ಮಕ್ಕಳ ಕಾರ್ಯಕ್ರಮ ಇಂದು ಅದು നോക്കുകയായിട്ട് ഞങ്ങളെ മക്കളെ പോഷകന്മാർ ഉമ്മമാർ ಬಂದರಾರ. ಪ್ರತ್ಯೇಕമായിട്ട് ഉമ്മമാർ ಮಕ್ಕಳ ಮನೋರಂಜನೆ നോക്കുക ಬಂದರಾರ ಅಂತ ನಾ ವಿಚಾರಿக்கிறேன். ಇಂದು ಮಕ್ಕ ಕಾಟಿ ತಂದೆ ಓರೋರು ആ ഒരു മനോരഞ്ജന, അത് മനോരഞ്ജനല്ല, അത് ഞങ്ങളെ മുന്നത്തെ കാലത്തിൽ കഴിഞ്ഞു പോയതായ. അതുപോലെ ഈ ദേശത്തെ സ്വാതന്ത്ര്യ ಗಳಿಸುಗಾയിട്ട് ഈ ദേശത്തെ സ്വാതന്ത്ര്യത്തെ നിലനിപ്പാട്ടൊക്കെയായിട്ട് അണ്ട് ದೇಶಕ್ಕೆ ಬಲಿತಾಗ ಹಾಕಿಯ ಆ ನಾಯಕന്മാರದಾയിട്ട് ഞങ്ങ ഈ ഒരു സന്ദർഭത്തിൽ അങ്ങനെ ഓർത്തില്ല ഉണ്ടെങ്കിൽ ആ സ്വാതന്ത്ര്യത്തിന് ബലില്ല എന്ന് ഞാൻ എൻ്റെ അഭിപ്രായത്തിൽ ചൊല്ലുക ഇഷ്ടപ്പെട്ടു. ഇന്നത്തെ ഈ ഒരു ಕಾರ್ಯಕ್ರಮ ഉമ്മമാർ മനസ്സിലാക്കണം. ഇന്നത്തെ ഈ ಕಾರ್ಯಕ್ರಮ നിങ്ങളെ മക്കളെ ഭവിഷ്യമായിട്ട് ಮಕ್ಕಳ ಭವಿಷ್ಯತೆ ಚಿತ್ರೀಕರಿಸಿದ್ರೆ ഒരു ಕಾರ್ಯಕ್ರಮ ಚಂತು ಬಿಯಾರಿಕೊಡು. ഞങ്ങളെ മക്ക ಮುಂದಿನ ಭವಿಷ್ಯത്തിൽ എങ്ങനെ ആവണം, ഞങ്ങളെ മക്കളെ ഭവിഷ്യ എങ്ങനെ എടുത്തോണ്ട് പോകണം. ഇസ്ലാം ചൊന്നുണ്ടെങ്കിൽ ശിസ്തുരെ ഒരു മാർഗമായിട്ട് ഇസ്ലാം ശിസ്തു കാട്ടി കൊടുക്കുന്നതിൽ ഏറ്റവും ബലിഷ്ഠമായ ഒരു ധർമ്മം ഇന്നുണ്ടെങ്കിൽ അത് പവിത്ര ഇസ്ലാമായിട്ട് നിസ്കാരത്തിൽ പോലും ഇമാം ജമാഅത്ത് നടക്കുമ്പോൾ ശിസ്തുബദ്ധമായിട്ട് നിപ്പാട്ടി കാട്ടിത്തണ്ട ഒരു മാർഗദർശന അത് ഇസ്ലാമിൽ മാത്രം ഉണ്ടുകൊണ്ട് ഞാൻ ചൊല്ലുക ഇഷ്ടപ്പെട്ടെ. അതുകൊണ്ടു ഇന്നത്തെ ഈ ಕಾರ್ಯಕ್ರಮത്തിൽ മക്കളെ സൈലന്റ് പ്ലീസ്, ನಿಶಬ್ದ. ಇದು ನಿಂಗಲ ಕಾರ್ಯಕ್ರಮ, ನಂಗಲ ಕಾರ್ಯಕ್ರಮ ಅಲ್ಲ, ನಿಂಗಲ ಕಾರ್ಯಕ್ರಮ.
നിങ്ങൾ എന്തിനാ ഇത് ഇന്നത്തെ ഈ കാര്യക്രമത്തിൽ ആർക്ക് പുരസ്കാരം കിട്ടു ആർക്ക് ബഹുമാനം കിട്ടു അത് മുഖ്യമല്ല. നിങ്ങൾ നാളേക്ക് എന്തിനെ സ്റ്റഡി ആക്കണം എന്തിനെ തയ്യാറാക്കി ബൈക്കണം ചൊല്ലതായിട്ട് നിങ്ങൾ ಬೆಳೆಯುವ ಮಂಡಗ നിങ്ങൾ ഇനി ಬೆಳೆഞ്ഞിട്ട് ഈ ദേശத்துக்கு എന്തിനെ കൊടുക്കൊണ്ടു എന്തിനെ ಕೊಡುಗೆയുಂಡು ನಾನು ಈ ദേശத்துக்கு എന്തിനെ ಕಾಟಿ ಕೊಡ್ಕೊಂಡು ಚೊಲ್ಲದಾಯ ಓರೋರು ವಿಚಾರತೆ ಬಗ್ಗೆ നിങ്ങൾ ತಲೆಗೆಡಿಸಿರೋ ஒரு ಸಂದರ್ಭ ಆಯ್ತಿಕ್ಕು ಇಂಗಂತ ஒரு ಕಾರ್ಯಕ್ರಮ ಕಿಟ್ರೆ ಎಲ್ಲ ನಾள் ಕಿಟ್ಟಿಲ್ಲ ಎಪ್ಪ ವರ್ಷದವರ್ಕ ಅವ್ರ ಅವಕಾಶ ಕಿಟ್ರು ಅದರ ಕಳೆಯುತ್ತೀರ ಒಂದ ನಾಯಕಮ್ಮಾರ ಪಲ್ಕ പറഞ്ഞിದ್ರೆ ಕೇಳ್ಕೊಂಡು നായകന്മാർ ചൊന്നതിനെ ഞങ്ങൾ അനുസരിക്കണം. കാരണം അങ്ങ് പണ്ട് കഴിഞ്ഞു പോയ ചരിത്ര ഓരോരോ വിഷയത്തെ ഞങ്ങൾ മുന്നിൽ വയ്ക്കാറ്. അതൊരു ഉദ്ദേശമുണ്ട്, അതൊരു കാരണമുണ്ട്. അണ്ടത്തെ ദേശ സ്വാതന്ത്ര്യത്തിനായിട്ട് പോരാടിയ അണ്ടത്തെ ആ നായകന്മാർ അങ്ങനെ ഓരോരോ ചരിത്ര നോക്കിയിട്ടുണ്ടെങ്കിൽ മഹാത്മാഗാന്ധിജിയുടെ ಶಾಂತಿರೆ ഏതെങ്കിലും ഒരു ಹೋರಾಟವಟ್ಟು ഏതെങ്കിലും ഒന്ന് കൊമത്തിന്നുണ്ടെങ്കിൽ അത് മുന്തിന തലമാർക്കും ഈ ദേശ അതേപോലെ ബ്രിട്ടീഷിനെ കപ്പിമുഷ്ടിൽ ഇന്ന പോലെ ഇക്കുಗೂ ഒരു ಚಾನ್ಸಸ್ ഇക്കുമയോ ആ സന്ദർഭത്തിൽ ഞങ്ങളെ ಹೋರಾಟ എങ്ങനെ വേണം. ആ സന്ദർഭത്തിൽ ഞങ്ങളെ യുവക്കന്മാർ നമൂനത്തിൽ സ്റ്റഡി എത്തിക്കണം. ഇത് ഞങ്ങൾക്ക് ചരിത്രരെ ഇതിഹാസത്തിൽ അണ്ട് കാട്ടിയ തന്നെ മാർഗ ഇണ്ടും ഞങ്ങൾക്ക് ಬೇನುಂಡು ചൊല്ലறதுக்கு ഒരു മാർഗദർശനായിട്ടേക്ക്. അതുകൊണ്ടൊത്തു നമ്മുടെ എല്ലാ ആത്മാഭിമാനമുള്ള സഹോദരന്മാരൊട്ടിಗೆ പ്രത്യേകമായിട്ട് ഈ ഒരു കൾച്ചറൽ കാര്യക്രಮ ഞങ്ങളെ ಟೆಸ್ಟ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಂಗ ಹಾಕಿರಾರು. ಮಾಶಾ ಅಲ್ಲಾ ನಿರಂತರ ವರ್ಷ ಹಾಕಿಕೊಂಡುಳ್ಳಾರು. ಈ ഒരു ಕಾರ್ಯಕ್ರಮ ಸ್ಪೆಷಲ್ ಆയിട്ടിരിക്കുന്നു. ನಾನು ಬಿಯಾರಿக்கிறேன் 3 ಬಟ್ಟ ಸ್ವಾತಂತ್ರ್ಯೋತ್ಸವ ತಪ್ಪದ ಪ್ರೋಗ್ರಾಮ್ ನಾನು ಮತ್ತು ಕೂಡಿ ನಕ್ಕೆ ഭാരി ഒരു സന്തോഷമുണ്ട്. ഈ ഒരു കാര്യക്രമത്തിൽ ബന്ധം എത്തുപറ്റത് പ്രത്യേകമായിട്ട് ഉമ്മമാർ നിങ്ങളെ മക്കളെ ദാരി തപ്പാത്ത രീതിയിൽ ഏതെങ്കിലും മാദക വ്യസനത്തെ ബലിയാവാത്ത രീതിയിൽ നിങ്ങളെ മക്കളെ കാപ്പാടോರು പ്രത്യേകമായിട്ട് അള്ളാഹുരൊಟ್ಟಿಗೆ എല്ലാ ടൈമിലും നിങ്ങളെ മക്കളെ ഭവിഷ്യത്തിനായിട്ട് ദുആർക്കോರು. അത് ആണാവട്ടു പെണ്ണാവട്ടു. അതുപോലെ ഈ സ്വാതന്ത്ര്യ ആഘോഷിക്കുക അർഹതയുള്ള ആൾമാർ ആറായിട്ടിക്കൊണ്ടെന്ന് അർത്ഥം. ഈ ദേശത്തെ മണ്ണിനെ പിരിസഭിക്കണം, ഈ ദേശത്തെ സംസ്കൃതിയുടെ മേൽ പിരിസഭിക്കണം, ഈ ദേശത്തെ പ്രതി സംവിധാനത്തെ പിരിസഭിക്കണം, ഈ ദേശത്തെ ಕಾನೂನಿನ മേൽ പിരിസഭിക്കണം. ಕಾನೂನು ವಿರೋಧമായ ಚಟುವಟಿಕೆ ಆಕಾತೋ ಅವನಾയിട്ടിಕ್ಕಿರ യഥാർത്ഥ ഒരു സ്വാതന്ത്ര്യ ആഘോഷിക്കുക അർഹതയുള്ളവൻ. വിരോധമായിട്ടുള്ളവർക്ക് ആർക്കും അർഹതയില്ല എന്ന് ഞാൻ ചൊല്ലാൻ ഇഷ്ടപ്പെടുന്നത്. കാനൂനായിട്ടും ഈ ദേശത്തെ 4 അംഗ ആ അംഗത്തെ എല്ലാവരും വിശ്വാಸ ബൈക്കണം. അത് ഹുബ്ബുൽ വതൻ മിനൽ ഈമാൻ ഈമാന്റെ ഒരു ഭാഗമായിട്ട് നമ്മുടെ ദേശത്തെ തിരിച്ചബൈക്കിരിച്ചുന്ന റസൂൽ കരീം സല്ലല്ലാഹു അലൈഹി വസല്ലം തങ്ങളെ പൽക്കത്തെ അനുസരിച്ച് പോകേണ്ട പ്രതിവർത്തം ഈ ദേശത്തെ സ്വാതന്ത്ര്യ ആഘോഷിക്കുക അർഹതയുള്ളവനോട് ചൊല്ലുക ഞാൻ ഇഷ്ടപ്പെട്ടത്. അതുകൊണ്ടു എല്ലാവരും ഈ ദേശത്തെ കേവല ರಾಜಕೀಯ ಮಾತ್ರ ഞങ്ങളുടെ ದೇಶ ವಿಚಾರಿಕಂಡ ರಾಜಕೀಯ ಬಿಟ್ಟು ഞങ്ങളുടെ ദേശത്തിൽ എന്തെല്ലാം വ്യവസ്ഥ ഉണ്ട് ಅದಕ್ಕೆ ഞങ്ങളെ MK മാസ്റ്റർ ചൊന്ന പോലെ അതായത് ചൊന്ന വിചാരം അത് കറക്റ്റ് ആയിട്ട് പോലീസ് ആയോജനാക്കേണ്ട പോലീസ് അധികാരിമാരാവും ഞങ്ങളുടെ സമുദായത്തെ ആൾമാർ കണ്ടാപ്പെട്ട പെരുള്ള സർക്കാർ ഏതെങ്കിലും ഒരു ಕೆಲಸ കാര്യത്തിൽ ഞങ്ങളുടെ കമ്മ്യൂണിറ്റി അങ്ങ് കണ്ടാപ്പെട്ട പെരുള്ള അതിൽ എത്ര % ഉണ്ടോ ഞങ്ങൾ ഫറൂഖുല്ലാൽ സാർ കൊണ്ടുണ്ട് അത്ര % ഞങ്ങൾ പ്രയോജനപ്പെടുത്തിയിട്ടുണ്ടെങ്കിൽ ഇങ്ങനത്തെ ಅಸೋಸಿಯೇಷನ್ ಓರೋರು ಕಾರ್ಯಕ್ರಮ അങ്ങനത്തതായിട്ട് ഇനി മുന്തിന സമയത്തിൽ ഇങ്ങനത്തെ ഒരു ಕಾರ್ಯಕ್ರಮ ಯೋಜನೆ ಹಾಕಟ್ಟು ನಾನು ചൊല്ലಕ್ಕೆ ಇಷ್ಟಪಟ್ಟರೆ ಪಲ್ಕವರೆಗೂ ಅವಕಾಶ ಹಾಕಿ ತನ್ನ ಈ ಕಲ್ಚರಲ್ ಅಸೋಸಿಯೇಷನ್ಗೆ ಧನ್ಯವಾದ ಸಮರ್ಪಿಸಿದ್ದು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀം. ವೇದಿಕೆയുള്ള പോലത്തെ ഈ ಕಾರ್ಯಕ್ರಮದ ಅತಿಥಿമാർ മുന്നിലുള്ള പോലത്തെ സഹോദര സഹോദരിമാർ അസ്സലാമു അലൈക്കും വറഹ്മത്തുള്ളാഹി വബറകാതുഹു. இப்போத்தோ ஒரு சந்தோலத்த நாளில் நான் ஒரு பாட்டு பாடுறேன். நீங்கள் ഞങ്ങളെ ಯುವ ಕವಿ ರಫೀಕ್ ಆ ಪಾಟೊಟ್ಟಿಗೆ ಕೈ ಜೋಡಿಸು ಎಲ್ಲರೂ ಮಕ್ಕ ಅದೊಟ್ಟಿಗೆ ನಿಂಗಂ ಪಾಡೋಣ. ರೆಡಿಯಾ? ಒಳಿತು ಮಾಡು ಮನುಜ ನೀರುದು 3 ದಿವಸ ಒಳಿತು ಮಾಡು ಮನುಜ ನೀರುದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಮೈಯತ್ ಅನ್ನುತ್ತಾರ ಮಣ್ಣಲ್ಲಿ ಹೂಳುತ್ತಾರ ಮೈಯತ್ ಅನ್ನುತ್ತಾರ
ಮಣ್ಣಲ್ಲಿ ಹೂಳುತ್ತಾರ. ಬಹುಶಃ ಇವ್ರ ಕಾರ್ಯಕ್ರಮದಲ್ಲಿ ഞങ്ങളോ അതിഥിമാർ കുറേ വിഷയത്തോ നിങ്ങളെ മുന്നിൽ പ്രസന്റ് ആക്കിയാർ. ഈ കാര്യക്രമത്തിൽ ജണ്ട് ನಾನು ಈ ಟೆಸ್ಟ್ ಸ್ಪೋರ್ಟ್ಸ್ ಪಿನ್ ಅದ್ರ ಪ್ರೆಸಿಡೆಂಟ್ ಅಬ್ದುಲ್ ರಹಮಾನ್ ಸಾಬ್ರು ಅಭಿನಂದನೆ ಹಾಕಿರೋ ಬೋಲ್ತ ಜಂಡು ವಿಶೇಷമായ ಕಾರ್ಯಕ್ರಮ ಎಂದ್ರೆ ಚಂದಂಟ ಹೆಂಗೆ ഞങ്ങളോ ಫಾರೂಕ್ ಲಾಲ್ ಅಯಲ್ಕ್ ಅವರು ಅಭಿನಂದನೆ ಹಾಕ್ಯಾರ. ಅದರೊಟ್ಟಿಗೆ ಅವ್ರ ಚೆರಿಯೋ ಈ ಇರ್ಫಾ ಫಾರೂಕ್ ನಂಗಲು ಇಕ್ರ ಫಾರೂಕ್ರ ಮೂಲ ಇರ್ಫಾ ಅಂಗಂತ ಟ್ಯಾಲೆಂಟ್ ಅಂಗಂತ ಪ್ರತಿಭೆ ಗುರುತಿಸಿತ್ತು ಅಂಗಲ ವೇದಿಕೆ ಹೋಮಂತ ಅಂಕರು ಅಭಿನಂದನೆ ಹಾಕಿ ಬೋಲ್ತದ್ದು. ಬಹುಶಃ ನಂಗೆ ಎಪ್ಪೋ ಈ ಫೌಂಡೇಶನ್ ಮರಕ್ಕರ ಯಾರ ನಂಗಲು ಅಲ್ತಾಫ್ ಹಾಕರು ಇವರು ಅಗಂದು ಈ ಅಗ ಇವರು ಹಲಕೋಟೆಕರ ಅಭಿಮಾನ ಹಲಕೋಟೆಯವರು ಕಿರೀಟ ಇದೆ. ಬಹುಶಃ ಎಂಗಂತ ನಲ್ಲ ಕಾರ್ಯಕ್ರಮ ಹಾಕಿರಂಟಾಯಂಗ್ಲೂ ಈ ಅಗ ಈ ಪ್ರದೇಶ ಎಪ್ಪಂ ನಿಂಕೈ ತೋಡ ರಿಸರ್ವ್ ಐತಿಕ್ರು. ಫಾರೂಕ್ ಲಾಲ್ ಸಾಬ್ರು ನಾನು ಚೆರಿಯಲ್ ನೋಡ್ಕೊಂಡಿದ್ದ ಹಿಂಗೆ ഞങ്ങളെ കുടുംബത്തിൽ ഞങ്ങളെ ഫാമിലി ಬಾರಿ ಮುಟ್ಟತ್ತೋರಾಲೈತಿಕ್ರು. ಜಂಡು ಪೊಲಿಟಿಷಿಯನ್ರು ಮಾತ್ರ ನನಗೆ ಗುರುತಿನ್ನು ಜಂಡು ರಾಜಕಾರಣಿ ಒಂದು ಫಾರೂಕ್ ಲಾಲ್ ಪಿನ್ನೊಂದು ನಜೀರುಲ್ಲಾಲ್ ಜಂಡಾಲ ಮೂನಾಮത്തെ ರಾಜಕಾರಣಿ ನಂಗೆ ಗೊತ್ತಿಲ್ಲ ಅಂತ ಚೆರಿಯಲ್ಲಿ ಜಂಡಾಲ ಇನ್ನು ಬಹುಶಃ ಅಂಗಲ ಆ ಒಂದು ಸ್ಪೀಚ್ ಅದರ ಚಂದ ಚೆಮ್ಮ ಸ್ಪೀಕರ್ಸ್ ಉಂಡೆ ತಿಕ್ರಾರು ಚೆಮ್ಮ ಅಲ್ಮಾರಕ್ಕೆ ನಂಗೆ ಬೇರೆ ಬೇರೆ ಸಬ್ಜೆಕ್ಟ್ ನಾನು ಎಲ್ಲೋ ಅಲ್ಲಿ ಕೇವಲ ಅವರು ಪೊಲಿಟಿಷಿಯನ್ ಮಾತ್ರ ಅಲ್ಲ ಅಲ್ಲ ಅವರು ರೈಟರ್ ಕೂಡ ಐತಿಕ್ರು ಚೆಮ್ಮ ಲೇಖನ ಆ ಲೇಖನದ ಆಳಮಾയിട്ട് ಅಧ್ಯಯನ ಹಾಕಿಟ್ಟು ಅದರ ಎಲ್ದಿತ್ತು ಆಲುಮಾರ ಆಲ ಮನಸ್ಸು ತಟ್ರ ಬೋಲ್ತಾವ ಎಲ್ದಿರ ಬೋಲ್ತಾವ್ರು ಬರ ಫಾರೂಕ್ ಲಾಲ್ ಸಾಬ್ರ ಬರತ್ತಿಲ್ಲ ನಂಗೆ ಕಾಣೋಕೆ ಸಾಧ್ಯ ಅವರು ಇಲ್ಲಿ ನಲ್ಲ ஒரு ವ್ಯಕ್ತಿತ್ವಕ್ಕೆ ನಿಂಗೆ ಅಭಿನಂದನೆ ಹಾಕಿರೋದು. ಬಹುಶಃ ನಂಗಲು ಎಂದ್ರ ಇಂಡೆಲ್ಲ ನಂಗೆ ಎಪ್ಪೊಂದು ಚೆಲ್ರ ಕೊಟ್ಟದ್ದು ನಮಗೆ ಬಚ್ಚಿಟ್ಟದ್ದು ಪರರಿಗೆ ನಂಗೆಂದ್ರ ಕೊಡ್ಕ್ರಮ ಅದು ನಂಗಕ್ಕೆ ನಂಗೆ ಒಣಪಾಟಿದ್ದು ಬೇಕಿರಂದ್ರುಂಡ ಅದು ആർക്കിട്ടു അത് ദുനിയാവിലും ആഖിറത്തിലുമായിട്ടിക്കു ഒരു ഘട്ടന ഞാൻ ചെന്നിട്ട് നന്റെ പലക്കത്തെ നിപ്പാട്ട് സൗദി അറേബ്യത്തിൽ ഒരു കുടുംബം ഒരു ഫാമിലി ചുത്തക്ക് പോണ്ടാർ ചുത്തക്ക് പോയിട്ട് അബ്ബ മക്ക ഒരു കുടുംബ ಮರುಭೂಮಿಲಿ ಇങ്ങനെ പോയാൻ ಟಿಕ್ಕುಂಬತ್ತಕ್ಕೂ ಅಂಗಲ್ ತಿನ್ನೋ ಬೋಳ್ತು ಆ ತನ್ನಿ ಕುಡಿಕೋ ತನ್ನಿ ಖಾಲಿ ಅವರು ಆನ ಹಬ್ಬ ಮಕ್ಕಳೆಲ್ಲ ಚೆಲ್ರಿ ನಿಂಗ ವೆಹಿಕಲ್ ದೀಕೋರು ನಾನು ಇಂಕ ತನ್ನಿ ಒಡೆ ಕಿಟ್ಟು ಜಂತು ನೋಕಿತ್ತು ತನ್ನಿ ಕಿಟ್ಟು ಎಡ್ತೋ ಬಂಡೆ അങ്ങനെ അയാൾ തണ്ണീരെ തേടി ഉണ്ടു മരുഭൂമിക്ക് പോണ്ടു പോയി 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 പോയിട്ട് എവിടെയെങ്കിലും ഒരു കിണ കിട്ടുക എവിടെയെങ്കിലും തണ്ണി കിട്ടുക നന്റെ മക്ക തണ്ണില്ല അട്ട് മരിക്കിற വേണ്ട അത് നന്റെ കൊണ്ട് നോക്കോ സാധ്യമില്ല നക്ക് എവിടെയെങ്കിലും തണ്ണി കിട്ടുക ಅಂತ പോയപ്പ ഒരു കിണ അയാൾക്ക് കാണു ആ കിണത്തിൽ തണ്ണിണ്ട് തണ്ണി എടുക്കൂ ട്രൈ ആക്കിയപ്പ ಅಯಲ್ಗೆ ಆ ಕೆಣತಕ್ಕೆ ಕೀಲು ಬೋಲ್ರ ಅಯಲ್ ಪಿನ್ನ ಮೇಲು ಬರೋಕೆ ಸಾಧ್ಯವಂಟಿ ಅಯಲ್ ನೋಡು ಬಾಕಿ ಅವರು ಮಕ್ಕ ತನ್ನಿಗೆ ಪೋಯಿ ಅಬ್ಬರು ಕಾಕ್ರಾರು ಚೆಮ್ಮ ಕಾತಾರು ಕಾತಿ ಕಾತಿ ತಿಲ್ಲು ಮಕ್ಕಕ್ಕೆ ಎತ್ತರ ಸಾಧ್ಯ ಅವರು ಹಬ್ಬ ಮಕ್ಕಳ ತೇಡಿ ಎತ್ತಾರೆ ಮಕ್ಕ ಹಬ್ಬಲ ತೇಡಲ್ಲ ಅದಕ್ಕೊಂತಿಗಿಟ್ಟು ఆయన ఈ ಮಕ್ಕ ತೆಲ್ಲೆ ಅಪರಿಪರೆಲ್ಲ ನೋಕ್ಯಾರೆ ಬಚ್ಚಿ ತಂಕಿ ಹಂಗ ಅಪರ ಬಿಟ್ಟಿತ್ತು ಪೋಯಾರು ಪೋಯ್ತ ಪಿನ್ನ ಈ ಹಬ್ಬಕ್ಕೆ ಒಂಟರು ಕಚ್ಚೋಡಿಂತ ಭಾರಿ ಬೆಳ್ಳ ಕಚ್ಚೋಡ ಕೊರೆ ಒಂಟಲ್ ಇಂಥದ್ರಲ್ಲಿ
ಹಾಗನೆ ಹಿಂಗ ಮಕ್ಕಳ ನೆಕ್ಸ್ಟ್ ಡ್ಯೂಟಿ ಅಂದ್ರೆ ಚೆನ್ನಾಗಿ ಈ ಒಂಟರೆಲ್ಲ ಓದಿ ಹಾಕಂಡಿ ಅಬ್ಬರ ಆಸ್ತಿ ಒಂಟರೆಲ್ಲ ಓದಿ ಹಾಕೊಂಡು ಅದನ್ನೆಲ್ಲ ಓದಿ ಹಾಕ್ರಿ ಹಿಂಗನ ಪ್ಲಾನ್ ಹಾಕೊಂಡು ಇಕ್ಕೊಂಬೋ ஒரு மோனு ಚೆಲ್ರಿ ನಂಡಪ್ಪ ಅವರ ಆಲ್ಕಿ ஒரு ಒಂಟರೆ ಕೊಡ್ತರು ಆಲ್ಕಿ ಹಿಂಗನಮೇ ನಿಂಗ ಬಲ್ತೋರ್ ಚಿಂತ ಕೊಡ್ತರು ನಿಂಗ ಅದರ ನಂಗೆ ಅಯಲ್ಟ പോയിട്ട് കേട്ട് ആ ಒಂಟರ ನಂಗೆ എടുക്ക അപ്പൊ ಒಂಟ എഗൈൻ നിങ്ങളുടെ ಯಾರು ಅವರು പിന്നെ ഞങ്ങൾ ഷെയർ ആക്ക അങ്ങനെ അയാളെ തേടി കൊണ്ട് പോന്നു തേടിയാ പോയപ്പ അയാളുടെ ചെല്ലറ് അവിടെ പോകുമ്പോൾ ചെമ്മ ಒಂಟಿಕ್ರಿ ഒരു ಒಂಟೆ ಕೊಡ್ತೀವಿ ചെമ്മ ಒಂಟಿಕ್ರಿ നീളെന്ದ್ರೆ നിങ്ങൾ അബ്ബോടുണ്ട് കേക്കറ് അബ്ബ ഇങ്ങനെ മരുഭൂമിയിൽ ഞങ്ങൾ തണ്ണില്ല ಅಂತ അവനോട് ಜಾಗಕ್ಕೆ പോയിട്ട് അബ്ബ പോയാൽ അബ്ബ വന്നിട്ടില്ല അപ്പൊ അബ്ബ നിങ്ങൾക്കൊരു ಒಂಟೆ ತಂದ್ರೆ ಬಲ್ತೋಕು ಆ ಒಂಟೆ ನನಗೆ ರಿಟರ್ನ್ ತರು ചെന്നിട്ട് അയാളുടെ ചെന്നപ്പ അയാൾ ആ പ്ലേസ് എല്ലാം കേട്ടിട്ട് അങ്ങനെ ಒಂಟೆ കൊടുക്കರು മാത്രല്ല അബ്ബ എവിടെ തണ്ണീരെ തേടി പോയി തിന്ത ഈ മക്കൾ അബ്ബ അവിടേക്ക് തേടിയോണ്ട് പോണു തേടിയോണ്ട് പോയപ്പോ സാധാരണ ഇതൊരു 10 നാളത്തോ ഇടയിൽ നടക്കുന്ന പോലത്തെ ഒരു വിഷയ 10 നാൾ അയാൾ പിന്നെ അയാൾക്ക് അവിടെ ജാഗയിൽ ഒരു കിണക്കിട്ടു ആ കിണറ്റിനുള്ള ഒരു ആളുണ്ട് ഒരു സൗണ്ട് കേൾക്കരുത് അങ്ങനെ അയാൾ അതൊക്കെ വേണമ വ്യവസ്ഥ ആക്കിത്ത് അയാൾ മേലെടുത്തപ്പോ അയാൾ ചെല്ലു നിങ്ങൾ എത്ര നാളിവിടെ ഇത് ബാക്കി തിന്നോ 10 നാൾ ഒരു കിണറ്റിര ഒരു മരുഭൂമിയിൽ ആ കിണറ്റിര മിഡിൽ അപ്പുറമല്ല മേലുമല്ല കീഴുമല്ല മിഡിൽ ബാക്കി എത്തുണ്ടേൽ 10 നാൾ നിങ്ങൾക്ക് ഫുഡ് അവിടെ കിട്ടിയോ ചെന്നപ്പ അയാൾ ചെന്ന് ആ കിണറ്റിൽ ഒരു ಬೇರಿಂತ ആ ಬೇರೆಲ್ಲಕ್ಕೆ പാൽ വന്നോണ്ടിന്ത ನಾನದು ಕುಡಿಚೊಂಡಿದ್ದೆ ಇಪ್ಪ ಅದು ಬಂಡದ್ದು ಸ್ಟಾಪ್ ಆಯ್ತು ನಿಂಗ ಬಂಡು ಆ ಕೊರಿಯ ಟೈಮ್ ಮುನ್ನೋಲು ಪಾಲ್ ಬಂಡದ್ದು ಸ್ಟಾಪ್ ಆಯ್ತು അങ്ങനെ ഇയാൾ ചെല്ലറ് നിങ്ങനക്കൊരു ಒಂಟ ತಂತಿನಾರಲ್ಲೇ ಆ ಒಂಟ ನನ್ನ ಕೈಲಿ ಇಕ್ಕರವ್ರ ತೋಲ್ ഈ കിണറ്റിൽ പാൽ വന്നോണ്ടിന്ത് ആ ಬೇರಿൽ പാൽ വന്നോണ്ടിന്ത് എപ്പോ നിങ്ങളെ മക്ക അതിലെടുത്തോ പോയാറ് അതിൽ പിന്നെ തിക്കറ് സ്റ്റോപ്പ് ആയിട്ടുണ്ട് ಸೊ ನಂಗೆ ಮನಸ್ಸಿಲಾಕೋಣ ಇದಂದ್ರೆ ಚೆನ್ನ ಟ್ಯಾಂಗಿ ಕುರಾನು ನಂಗೆ ಅದೇ ಚೆಲ್ಲರು ನಂಗೆ ಎಂದ್ರ ಕೊಡುಕ್ರ ನಂಗೆ ಎಂದ್ರ ಚಾರಿಟಿ ಹಾಕ್ರ ನಂಗೆ ಎಂದ್ರ ಸದಕ ಹಾಕ್ರ ನಂಗೆ ಎಂದ್ರ ನಾಲ್ಕು ಮೋಟಿವೇಟ್ ಹಾಕ್ರ ನಲ್ಲ ಉದ್ದೇಶದಲ್ಲಿ ನಾಲ್ಕು ಪ್ರೋತ್ಸಾಹ ಹಾಕ್ರ ಅದು ನಂಗೆ ಗಿಟ್ಟಿತೇ ತೀರು ಅದು ಖಂಡಿತ ಇನ್ಶಾ ಅಲ್ಲಾ അതുകൊണ്ടു പ്രത്യേക ടെസ്റ്റ് സ്പോർട്സ് പോലത്തെ സംഘടന എന്തുണ്ട ചെമ്മ മേനത്താക്കിത്ത് ചെമ്മ കഷ്ട വന്നിട്ട് അങ്ങനത്തെ ಬೇರೆ ಬೇರೆ ಕಾರ್ಯಕ್ರಮ ಚಾರಿಟಿ ವರ್ಕ್ ಮೋಟಿವೇಶನ್ಸ್ ಪ್ರೋಗ್ರಾಮ್ಸ್ അതുപോലെ ಸನ್ಮಾನ ಕಾರ್ಯಕ್ರಮ ಎಲ್ಲ ಹಾಕಿಕೊಂಡು ಬಂದೊಂಟಿಕೊಂಬ ನಂಗೆ ಅದರೊಟ್ಟಿಗೆ ಕೂಡಿತ್ತು ಅಂಕ ಸಹಕಾರ ಹಾಕೊಂಡು ಅದು ಮಾತ್ರ ಅಲ್ಲ ಇಂಡತ್ತು ಅಸರ್ಕುಂ ಬೇರೆಯವರು അവിടെ ഞങ്ങൾ ಹಲಕೋಟೆ ಸ್ಕೂಲ್ ഒരു ಪ್ರೋಗ್ರಾಮ್ಸ್ ಇತ್ತು ಬಾರಿ ಡೇಂಜರ್ ಆಯ್ತು പോലത്തെ ಮಾದಕ ದ್ರವ್ಯತೋ ಆ ഒരു ಅವೇರ್ನೆಸ್ ಕಾರ್ಯಕ್ರಮ അതുകൊണ്ടിತ್ತು ഭവിഷ്യത്തിൽ നല്ല ഒരു ദുനിയാവും ആഖിറ വിജയ ಅವರ ರೂಪದಲ್ಲಿ ഞങ്ങളെ ಜೀವನ ಇಕ್ಕಟ್ಟು ಅಲ್ಲಾಹು ಸುಬ್ಹಾನಹು ವ ತಆಲಾ ಅನುಗ್ರಹಿಕಟ್ಟು ಅಂತ ಪಲಕಂದಿ ಪಠಿಸ್ತಾ ಇದ್ದೇನೆ. ಹಾಗೆ ನಮ್ಮಿಂದ ಕಾರ್ಯಕ್ರಮಕ್ಕೆ ಸಹಕರಿಸಿದವರೇ ಲ್ಲಿರುವಂತಹ ಉಮರ್ ಅಲಿ, ಫಾರೂಕ್ ಇಲ್ಫಾ, ಅಹಮದ್ ಬಾವ ABH ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಇಬ್ರಾಹಿಂ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಕಿಂಗ್ಸ್ ಉಳ್ಳಾಲ, ಟೆಸ್ಟ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಂಡ್ ಕಿಂಗ್ಸ್ ಉಳ್ಳಾಲ ಇದರ ಸಹಯೋಗದಲ್ಲಿ ಇಂದಿನ ಈ ಸಭಾ ಕಾರ್ಯಕ್ರಮ ಕೊನೆಯ ಹಂತದಲ್ಲಿದೆ. ಇದೀಗ ಮಿಸ್ಟರ್ ಅಶ್ವಥ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಅಶ್ವಥ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಕ್ರೀಡಾಪಟು ಅಶ್ವಥ್ ಪ್ರೋತ್ಸಾಹಿಸಿ. ಮುಬೀನ್ ಹಾಗೂ ಅಫಿ ಇವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೆ. ಬಾರಿಸರವರು ವೇದಿಕೆಯಲ್ಲಿ ಅಶ್ವಥ್ ಅವರಿಗೆ ಶಾಲ್ ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಕಿಂಗ್ಸ್ ಉಳ್ಳಾಲ್ ಇವರ ಓರ್ವ ಆಟಗಾರ ರಾಷ್ಟ್ರ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಹಳೆಕೋಟೆಯ ಹೆಸರನ್ನ ಭಾರತದ ದೇಶಾದ್ಯಂತ ಮೆಚ್ಚಿಸಿ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಯುವಕ ಅಶ್ವಥ್ ಇವರಿಗೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಅಭಿನಂದಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು ಹಾಗೂ ಅಭಿನಂದನೆ ಸ್ವೀಕರಿಸಿದ ಅಶ್ವಥ್ ಅವರಿಗೆ, ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ, ಹಾಡಿನಲ್ಲಿ ವಿಜೇತ ಅವರಿಗೆ ಬಹುಮಾನ ಇದೆ. ಅದಕ್ಕಿಂತ ಮುಂಚಿತ ಛದ್ಮವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನ. ಒಂದು ಆಕ್ಟಿವ್ ಆದ ಕೀ ಕಾಣೆಯಾಗಿದೆ, ಯಾರಿಗಾದ್ರೂ ಸಿಕ್ಕಿದ ದಯವಿಟ್ಟು ವೇದಿಕೆಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಲೀಮಾ ಇಲ್ಫಾ ಛದ್ಮವೇಷ ಸ್ಪರ್ಧೆ. ಅಲೀಮಾ ಇಲ್ಫಾ ಡಾಟರ್ ಆಫ್ ಫಾರೂಕ್. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಸ್ಪರ್ಧಾಲಯವನ್ನು ಪ್ರೋತ್ಸಾಹಿಸುವುದು. ಛದ್ಮವೇಷ ಸ್ಪರ್ಧೆ ವಿಜೇತೆ ಅಲೀಮಾ ಇಲ್ಫಾ. ನೆಕ್ಸ್ಟ್ ಜಿದಾನ್. ನೆಕ್ಸ್ಟ್ ರಫಾ ಫಾತಿಮಾ. ಜಿದಾನ್ ಸನ್ ಆಫ್ ಜಮಾಲ್ ಅಂಡ್ ದಿಲ್ಶಾದ್. ನೆಕ್ಸ್ಟ್ ರಫಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ರಹಮಾನ್ ಅಂಡ್ ಮುಮ್ತಾಜ್. ರಫಾ ಫಾತಿಮಾ ಡಾಟರ್ ಆಫ್ ಅಬ್ದುಲ್ ರಹಮಾನ್, ಟೆಸ್ಟ್ ಫೋರ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ರವರ ಸುಪುತ್ರಿ ರಫಾ ಫಾತಿಮಾ. ನೆಕ್ಸ್ಟ್ ಶಯಾನ್ ಸನ್ ಆಫ್ ಖಲೀಲ್. ಕಿಂಗ್ಸ್ ಉಳ್ಳಾಲದ ಉಪಾಧ್ಯಕ್ಷರಾದ ಹಿಶಾಮ್ ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಛದ್ಮವೇಷ ಸ್ಪರ್ಧೆಯಲ್ಲಿ ಇನ್ನೊಂದು ವಿಜೇತ ಶಯಾನ್ ಸನ್ ಆಫ್ ಖಲೀಲ್. ನೆಕ್ಸ್ಟ್ ಲಿಬಾ ಡಾಟರ್ ಆಫ್ ಲತೀಫ್. ಲಿಬಾ ಅಂಡ್ ಲಿಜಾ. ಲಿಜಾ ಮುರ್ತಲಾ ಅಫ್ಲಲ್ ಸನ್ ಆಫ್ ಅಶ್ರಫ್. ಶಮಾಸ್ ಸನ್ ಆಫ್ ಅಶ್ರಫ್. ಶಮಾಸ್. ಖತೀಜತುಲ್ ಫಾತಿಮಾ ಹಳೆಕೋಟೆ ಶಾಲೆ 5ನೇ. ಭಾಷಣ ಆಫ್ ಖತೀಜತುಲ್ ಫಾಹಿಮಾ 5ನೇ ತರಗತಿ. ಹಳೆಕೋಟೆ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿನಿ ಖತೀಜತುಲ್ ಫಾಹಿಮಾ. ನೆಕ್ಸ್ಟ್ ಫಾತಿಮತುಲ್ ಶಾಜ್ನಾ. ಝೈನಬಾ ಫಾಹಿಮಾ 6ನೇ ತರಗತಿ ವಿದ್ಯಾರ್ಥಿ. ನೆಕ್ಸ್ಟ್ ಝೈನಬಾ ಫಾಹಿಮಾ. ಆಯಿಷತುಲ್ ಮುಫೀದಾ 7ನೇ ತರಗತಿ ಹಳೆಕೋಟೆ ಶಾಲೆ. ಸ್ವಾಲಿಹಾ 8ನೇ ತರಗತಿ ವಿದ್ಯಾರ್ಥಿನಿ ಹಳೆಕೋಟೆ ಶಾಲೆ. ಸ್ವಾಲಿಹಾ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಫ್ರಮ್ ಹಳೆಕೋಟೆ ಸ್ಕೂಲ್. ಅಲೀಮಾ ಇಲ್ಫಾ ಡಾಟರ್ ಆಫ್ ಫಾರೂಕ್. ಅಲೀಮಾ ಇಲ್ಫಾ ನಾಳೆ ಫಾರೂಕ್ ರಮೋಲ್ ಅಲೀಮಾ ಇಲ್ಫಾ. ಎಲ್ಲರ ಪ್ರೋತ್ಸಾಹ ಚಪ್ಪಾಳೆಯ ಮೂಲಕ ಇರಲಿ. ನೆಕ್ಸ್ಟ್ ಫಾತಿಮತುಲ್ ಶಾಜ್ಮಾ 5ನೇ ತರಗತಿ ಹಳೆಕೋಟೆ ಶಾಲೆ. ಫಾತಿಮತುಲ್ ಶಾಜ್ಮಾ. ಆಯಿಷಾ ಫಿಜಾ 5ನೇ ತರಗತಿ ವಿದ್ಯಾರ್ಥಿನಿ ಖತೀಜತುಲ್ ಫಾಹಿಮಾ. 6ನೇ ತರಗತಿ ವಿದ್ಯಾರ್ಥಿನಿ ಹಳೆಕೋಟೆ ಶಾಲೆ ಜ್ಯೋತಿ. ಐಹಾನ್ ಅಮ್ರ್ 4ನೇ ತರಗತಿ ಇಸ್ಲಾಯಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಐಹಾನ್ ಅಮ್ರ್. ಸಹಲಾ ಆಜಾದ್ ಸ್ಕೂಲ್ 3ನೇ ತರಗತಿ ವಿದ್ಯಾರ್ಥಿ ಸಹಲಾ. ನೆಕ್ಸ್ಟ್ ಮೌಶಿಕಾ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಇಬಾ ಆಯಿಷಾ 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಫೈಮಾ. ಶಯಾಲ್. ನೆಕ್ಸ್ಟ್ ಶಾಹಿಲ್ 2nd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹಳೆಕೋಟೆ ಸ್ಕೂಲ್. ಶಯಾಲ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಸೇಂಟ್ ಸೆಬಾಸ್ಟಿಯನ್. ಬೆಳಗಿನಿಂದ ಮಧ್ಯಾಹ್ನದವರೆಗೆ ಬಹಳ ಸಂಭ್ರಮ ಸಡಗರದಿಂದ ಕಿಂಗ್ಸ್ ರವರ ಬಹಳ ಆಸಕ್ತಿಯಿಂದ ಕ್ರೀಡೆಯನ್ನು ನಡೆಸಿದ ಅದರ ಪಟ್ಟಿಯನ್ನು ಕಿಂಗ್ಸ್ ಉಳ್ಳಾಲ್ ಇವರು ಆಯೋಜಿಸಿದಂತಹ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರು ಚಮಚದಲ್ಲಿ ಲಿಂಬೆ ಹಣ್ಣನ್ನು ಇಟ್ಟು ಓಡುವ ಸ್ಪರ್ಧೆ. ಇದರಲ್ಲಿ ಫಸ್ಟ್ ಪ್ರೈಸ್ ಸಿಜಾ. ಸೆಕೆಂಡ್ ಅಲೀಫಾ. ಥರ್ಡ್ ಪುಸ್ತ. ಗೋಣಿ ಚೀಲದೊಳಗೆ ಕಾಲ ಹಾಕಿ ಓಡುವಂತಹ ಸ್ಪರ್ಧೆ. ಇದರಲ್ಲಿ ಫಸ್ಟ್ ಫಹೀಮ್. ಹುಡುಗರ ಸ್ಪರ್ಧೆ ಫಹೀಮ್ ಫಸ್ಟ್. ಚಪ್ಪಾಳೆ ವಿಜೇತರಿಗೆ ಬಹುಮಾನಕ್ಕಿಂತಲೂ ಒಂದು ಉತ್ತಮವಾದಂತಹ ಉಡುಗೊರೆ. ಮ್ಯೂಸಿಕಲ್ ಚೇರ್. ಫಸ್ಟ್ ರೈಶಾ, ಸೆಕೆಂಡ್ ಅಫ್ರಾ, ಸೆಕೆಂಡ್ ಆಶಿಕ್. ಇಕ್ಬಾಲ್
ಸೆಕೆಂಡ್ ಅಬ್ದುಲ್ ರೌಫ್. ನಮ್ಮ ಅತಿಥಿಯಾಗಿ ವೇದಿಕೆಯಲ್ಲಿ ಅಬ್ದುಲ್ ರೌಫ್ ಅವರು ದ್ವಿತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಅಷ್ಟು ನಿಧಾನವಾಗಿ ನಡೆದಂತಹ ನಡಿಗೆಯಲ್ಲಿ ಮೊದಲ ಬಹುಮಾನ ಇಕ್ಬಾಲ್, ಸೆಕೆಂಡ್ ಅಬ್ದುಲ್ ರೌಫ್. ಯುವಕರ ಗೋಣಿ ಚೀಲದಲ್ಲಿ ಕಾಲು ಹಾಕಿ ಓಡುವಂತಹ ಸ್ಪರ್ಧೆಯಲ್ಲಿ ಫಸ್ಟ್ ಅಲಿ ಕಿಂಗ್ಸ್ ಉಲಾಲ್. ಎಲ್ಲರೂ ಚಪ್ಪಲಿಯ ಮೂಲಕ ಯುವಕರ ಆಟ, ಚಮಚದಲ್ಲಿ ಲಿಂಬೆನಿಟ್ಟು ಓಡುವ ಯುವಕರ ಆಟದಲ್ಲಿ ಮೊಟ್ಟ ಮೊದಲ ಬಹುಮಾನ ರಹಮತ್ ಹಲೆಕೋಟೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತನ್ನ 36 ವಯಸ್ಸಿನಲ್ಲಿಯೂ ಮೊದಲ ಬಾರಿಗೆ ಬಹುಮಾನ ಪಡೆದಂತಹ ಯುವಕ, ಚಮಚದಲ್ಲಿ ಲಿಂಬೆನಿಟ್ಟು ಬಹುಮಾನ ಪಡೆದ ಯುವಕ, ಪಡೆಯುವ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತಹ ಕಿಂಗ್ಸ್ನ ಸದಸ್ಯ ಬಾರಿಸ್ ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಕಿಂಗ್ಸ್ ಬಾರಿಸ್ ಎಲ್ಲರೂ ಚಪ್ಪಲಿ ಮೂಲಕ ವಿಜೇತರನ್ನು ಪ್ರೋತ್ಸಾಹಿಸುವುದು. ನೆಕ್ಸ್ಟ್ ಲೂಡೋ ಆಟದ ವಿನ್ನರ್ ಅನ್ನಪಾಂಡ್ ಅಂತ ಹೆಸರು ಗಳಿಸಿದಂತಹ ಹಲೆಕೋಟೆ ಯುವಕ ಇರ್ಷಾದ್ ಹಲೆಕೋಟೆ. ಖ್ಯಾತಿ ಪಡೆದಂತಹ ಹಲೆಕೋಟೆಯ ಆಟಗಾರ ಲೂಡೋ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದಂತಹ ಇರ್ಷಾದ್ ಅಬ್ಬಾಸ್ ಹಲೆಕೋಟೆ. ಆಫೀಸರ್ ವೇದಿಕೆ ಬರಬೇಕು. ಜೊತೆಯಲ್ಲಿ ಚಪ್ಪಾಳೆ ಮೂಲಕ ವಿಜೇತರನ್ನ ಪ್ರೋತ್ಸಾಹಿಸುವುದು. ನೆಕ್ಸ್ಟ್ ಕ್ಯಾರಂ ಆಟದಲ್ಲಿ ಬಹುಮಾನ ವಿನ್ನರ್ ಆಫ್ ಕ್ಯಾರಂ ವಿನ್ನರ್ NM ಮಸೂದ್ ಅಂಡ್ ಮೊಹಮ್ಮದ್. NM ಮಸೂದ್ ಬನ್ನಿ ವೇದಿಕೆ ಬನ್ನಿ. ಆ ಕ್ಯಾರಂ ರನ್ನರ್ ನಜೀರ್ ಅಂಡ್ ಲತೀಫ್. ಮುಜಮ್ಮಿಲ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮುಜಮ್ಮಿಲ್ ಈ ಎಲ್ಲ ಕ್ರೀಡೆಯನ್ನ ಆಯೋಜಿಸಿದವರು ಕಿಂಗ್ಸ್ ಉಳ್ಳಾಲ್ನ ಯುವಕರ ತಂಡ ಈ ಒಂದು ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿ ಈ ಬಹುಮಾನವನ್ನು ವಿತರಿಸ್ತಾ ಇದ್ದೇವೆ. ಬೆಸ್ಟ್ ರೈಡರ್ ಅಶ್ವಿತ್, ಬೆಸ್ಟ್ ಕ್ಯಾಚರ್ ಅಲ್ಫಾಸ್. ಬೆಸ್ಟ್ ರೈಡರ್ ಅಶ್ವಿತ್ ನ್ಯಾಷನಲ್ ಕಬಡ್ಡಿ ಆಟಗಾರ. ಬೆಸ್ಟ್ ಕ್ಯಾಚರ್ ರಿಯಾಜ್ PP ಅವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಬಡ್ಡಿಯಲ್ಲಿ ರನ್ನರ್ಸ್ ಟ್ರೋಫಿ ಅಶ್ವಿತ್ ಅಂಡ್ ಟೀಮ್, ಅಶ್ವಿತ್ ಅಂಡ್ ಬಾಯ್ಸ್, ಅಶ್ವಿತ್ ಬುಲ್ಸ್. ರನ್ನರ್ ಟ್ರೋಫಿ ಕಬಡ್ಡಿ ಅಶ್ವಿತ್ ಬುಲ್ಸ್. ಇತ್ತಣದ ಮಾಲಕರಾದ ತಚ್ಚೇರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶೇನಿಂಗ್ ಸ್ಪೋರ್ಟ್ಸ್ ಕಬಡ್ಡಿಯ ವಿನ್ನರ್ ಶೇನಿಂಗ್ ಸ್ಪೋರ್ಟ್ಸ್ ಸಫಾನ್ ವೇದಿಕೆ ಬರಬೇಕು. ನೆಕ್ಸ್ಟ್ ವಾಲಿಬಾಲ್ ಬೆಸ್ಟ್ ಲಿಫ್ಟರ್ ಬದ್ರು, ವಾಲಿಬಾಲ್. ಬೆಸ್ಟ್ ಟೇಕರ್ NM ಮಸೂದ್, ಕೇರಳದ NM ಮಸೂದ್ ಹಬೀಬ್. ವಾಲಿಬಾಲ್ ರನ್ನರ್ಸ್ ಬಾವಾ ವಾರಿಯರ್ಸ್, ವಾಲಿಬಾಲ್ ರನ್ನರ್ಸ್ ಆಗಿ ಬಾವಾ ವಾರಿಯರ್ಸ್ ಅಂಡ್ ಟೀಮ್ ತಂಡದ ಸದಸ್ಯರೆಲ್ಲರೂ ಬಂದು ರನ್ನರ್ಸ್ ಟ್ರೋಫಿಯನ್ನು ಪಡೆಯುವುದು. ಬಾವಾ ವಾರಿಯರ್ಸ್. ವಾಲಿಬಾಲ್ ವಿನ್ನರ್ಸ್ ಟ್ರೋಫಿ ಇಶಾಮ್ ಅಂಡ್ ಟೀಮ್. ವಾಲಿಬಾಲ್ ವಿನ್ನರ್ಸ್ ಇಶಾಮ್ ಅಂಡ್ ಟೀಮ್. ನೆಕ್ಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಬೆಸ್ಟ್ ಬೌಲರ್ ರಮೀಸ್ ಮೆಹಫಿಲ್ ಗೈಸ್. ಬೆಸ್ಟ್ ಬೌಲರ್ ರಮೀಸ್ ಮೆಹಫಿಲ್ ಗೈಸ್. ಹಾರೀಶ್ ಜುಬೇಲ್ KSA ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬೆಸ್ಟ್ ಬ್ಯಾಟ್ಸ್ಮನ್ ಸುಲೈಮಾನ್, ಬೆಸ್ಟ್ ಬ್ಯಾಟ್ಸ್ಮನ್ ಸುಲೈಮಾನ್. ಮ್ಯಾನ್ ಆಫ್ ದ ಮ್ಯಾಚ್ ಕಿಶೋರ್, ಮ್ಯಾನ್ ಆಫ್ ದ ಮ್ಯಾಚ್ ಕಿಶೋರ್, ಮ್ಯಾನ್ ಆಫ್ ದ ಮ್ಯಾಚ್. ಕಿಶೋರ್ TC Road. Very good, congratulations. Man of the series Imran Kunyi. ಮ್ಯಾನ್ ಆಫ್ ದ ಸೀರೀಸ್ ಇಮ್ರಾನ್ ಕುಂಯಿ. ಮೆಹಫಿಲ್ ಗೈಸ್ ಆಟಗಾರರು ಬಂದು ರನ್ನರ್ಸ್ ಟ್ರೋಫಿಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೆಹಫಿಲ್ ಗೈಸ್ ರನ್ನರ್ಸ್ ಟ್ರೋಫಿ. ವಿನ್ನರ್ಸ್ ಟ್ರೋಫಿ ಇಲ್ಫಾ ಚಾಲೆಂಜರ್ಸ್. ವಿನ್ನರ್ಸ್ ಟ್ರೋಫಿಯನ್ನ ಟೆಸ್ಟ್ ಸ್ಪೋರ್ಟ್ಸ್ ಅಧ್ಯಕ್ಷರಾದಂತಹ ಅಬ್ದುಲ್ ರೆಹಮಾನ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಫಾ ಚಾಲೆಂಜರ್ಸ್, ದ ವಿನ್ನರ್ಸ್ ಟ್ರೋಫಿ ಇಲ್ಫಾ ಚಾಲೆಂಜರ್ಸ್.
ಇಲ್ಫಾ ಚಾಲೆಂಜ್ ಟ್ರೋಫಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಟೆಸ್ಟ್ ಸ್ಪೋರ್ಟ್ಸ್ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಅವರನ್ನು ಟ್ರೋಫಿಯನ್ನು ನೀಡುವುದರ ಮೂಲಕ ಇಲ್ಫಾ ಚಾಲೆಂಜರ್ಸ್ ಅನ್ನುವ ಹೆಸರಿನಲ್ಲಿ ಫಾರೂಕ್ನ ಮಗಳು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಎಲ್ಲರೂ ಚಪ್ಪಲೆಯ ಮೂಲಕ ಪ್ರೋತ್ಸಾಹಿಸುವುದು. ವಾಲಿಬಾಲ್ ಆಟವನ್ನ ಫ್ಲಡ್ ಲೈಟ್ ನಲ್ಲಿ ಬಹಳ ಉತ್ತಮವಾಗಿ ನಡೆಸಿಕೊಟ್ಟಂತಹ ಆಟಗಾರ ಇಶಾಮ್ ರವರಿಗೆ ಒಂದು ಸ್ಮರಣಿಕೆ ಹಾಗೂ ಟ್ರೋಫಿಯನ್ನ ಕಿಂಗ್ಸ್ ಉಲಾಲ್ ರವರು ನೀಡುತ್ತಿದ್ದಾರೆ. ಉಶಾಮ್ ರವರು ವೇದಿಕೆ ಬಂದ ಈ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀರಾಜ್ ಕುಂಪಲ ತೀರ್ಪುಗಾರ ಶ್ರೀರಾಜ್ ಕುಂಪಲ್ ಅವರಿಗೆ ಒಂದು ಸ್ಮರಣಿಕೆ. ಸಂಯೋಜಿಸಿದಂತಹ ಸಲೀಂ MS ಇವರಿಗೆ ಒಂದು ನೆನಪಿನ ಕಾಣಿಕೆ. ಕಿಂಗ್ಸ್ 11 ಎಲ್ಲ ಆಟೋಟ ಸ್ಪರ್ಧೆಯಲ್ಲಿ ಉತ್ತಮ ತೀರ್ಪುಗಾರಾಗಿ ಉತ್ತಮ ಮಾರ್ಗದರ್ಶಕರಾಗಿ ಸೇವೆ ನೀಡಿದಂತಹ ಸಲೀಂ MS ನಲ್ಲಿ ಧನ್ಯವಾದ ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಕ್ತಾಯ.